ದುರ್ಗಾ ಪ್ರಸಾದ್ ಬರ್ತೀರಿ. ಹಾಯ್ ದುರ್ಗಾ ಪ್ರಸಾದ್, ವೆಲ್ಕಮ್. ನಿಮ್ಮ ಪಾರಿವಾಳ ಬಂದರು. ಹಾಯ್ ಪಾರಿವಾಳ, ವೆಲ್ಕಮ್. ವನಸ ಆಂಡೆ ಆಂಡಿ ವನಸ ಆಂಡ್ ದುರ್ಗಾ ಪ್ರಸಾದ್ ಈರ್ನ ಆಂಡೆ ವನಸ ದುರ್ಗಾ ಪ್ರಸಾದ್ ರಡ್ಜನ್ಲ ಬರ್ತೀರು. ಲೈಕ್ ಕೊರಂಜಿ నాకు ಲೈಕ್ ಕೊರ್ಲೆ ಅವೇ ದುರ್ಗಾ ಪ್ರಸಾದ್ ರಡ್ಜಂತಲ್ಲ ವನಸ ಆಂಡ ಬಕ್ಕ ಪಾರಿವಾಳ ಊಟ ಆಯ್ತಾ? ನಂದಾಯ್ತು ಊಟ. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲೈಕ್ ಕೊಡೋದ್ರೆ ಲೈಕ್ ಕೊಡಿ ಆಯ್ತಾ. ಊಟ ಆಯ್ತಾ? ಎಂತ ಸ್ಪೆಷಲ್ ಪಾರಿವಾಳಗೆ? ಎಂತ ಸ್ಪೆಷಲ್? ಸೈಲೆಂಟ್ ಲೈವ್ ಇದು ಇಜ್ಜಿ ನಾನು ಅವಡು ಯಾಕೆಯಾ ಸೈಲೆಂಟ್ ಲೈವ್? ಸೈಲೆಂಟ್ ಅಲ್ಲಪ್ಪ, ನಾನು ಅವಡೆ ದುರ್ಗ ದಾದೆ ಕಚ್ಚಿಪು ಎಂಕ ಎಂಕಿನಿ ವೆಜ್ಜಿಯೇ ಬೀಟ್ರೋಟ್ ಬಕ್ಕ ಮೀನು ಕೈದಲ್ ಬಕ್ಕ ದಾಲ್ ಸಾರು. ಹಸ್ಬೆಂಡಿಗೆ ಮೀನು ಕೈತೆ ಪೂತಾಯಿ ಎಂಗೆ ಬೀಟ್ರೋಟ್. ಓಕೆ ಬಾಯ್. ಯಾಕೆ ಪಾರಿವಾಳ ಬಾಯ್ ಎಂಕ ಕೋರಿ? ಓ ಕೋರಿ ಎರೆಗ್ ಅರೆಗ್ ದಾದಿ ದುರ್ಗ ಪ್ರಸಾದ್ ಕುಳಂಜಿ ದುರ್ಗ ಪ್ರಸಾದ್ಗೆ ಯಾಕೆ ಬಾಯಿ ಪಾರಿವಾಳ? ಎಲ್ಲಿಗೆ ಹೋಗುದ ಪಾರಿವಾಳ? ಏನಾಯ್ತು? ಒಕ್ಕ ದಾಲೆ ಸಾರೆ ದಾಲ್ ಸಾರೆ ಎಂಗ್ಲೆ ದಾದು ಗೊತ್ತು. ನನ್ನ ಮಗಕ್ಕೆ ವೈಟ್ ರೈಸ್ ಮಲ್ಪದೆ ದಾಲ್ ಸಾರೇ ಅವಡು ಐಕ್ ಯಾನ್ ದಾಲ್ ಸಾರು ಮಲ್ಪಡು ಅಂಚ ಮೀನ್ದ ರಸ ಎಲ್ಲ ಮಲ್ಪ ಅಲ್ಲ ಇನ್ನು ಯಾನ್ ತಿನ್ಪು ಜತೆ ಅಂಚ ಯಾನ್ ಮೀನ್ದ ರಸ ಮಲ್ದಿಚ್ಚಿ ಪೊಕ್ಕಡೆ ಬಕ್ಕ ಓರಿ ಉಂಡವು ಮಗೆ ಒಲ್ಲೆ ಆಯೇ ಶಾಲೆ ಪೊತ್ತೆ ಇತ್ತೆ ಬರ್ರೆ ಅಣ್ಣ ಬರ್ಪೆತ್ತೆ ಶಾಲೆ ಪೊತ್ತೆ ಬರ್ರೆ ಅಣ್ಣಿತ್ತೆ ಮಲ್ತೆ ವನಸ್ ಮಲ್ತೆ ಬರ್ಪೆ ವನಸ್ ಮಲ್ತೆ ಬರ್ಪೆ ಅಕ್ಲೆಗೊಂದು ಆಯ್ಗ ಒರಿಯದ ದೋಸೆ ಆಯ್ಗ ದೋಸೆ ಎಲ್ಲ ಒಂಜಿ ಕಾಂಡೆಗದು ಬ್ರೇಕ್ ಪೀರಿಯಡ್ಗೆ ದೋಸೆ ಕೊರ್ರೆಸ ಮಕ್ಕ ಮಧ್ಯಾಹ್ನ ಚಪಾತಿ ಕೊರ್ರೆಸ ಕೊಡ್ತೆ ಅಂಚ ಕೊರ್ರೆಸ ಎಲ್ಲ ಉಂಡು ಬಕ್ಕ ದಾಲ್ ಕೂಡ ಮಲ್ಪುಂಡು ಬಕ್ಕ ಆಯ್ ದಾಲ್ ಕೇನ್ವಿ ಆಯ್ಗ ವೈಟ್ ರೈಸ್ ದಾಲ್ ಆವಡು ಬೈಯಾಗ ಐಕ್ ದಾಲ್ ಮಲ್ದ ಎಂಕಲ ಹಾಪುಂಡು ಬೈಯಾಗ ವೆಜ್ ಅದ ಅಂಚ ದಾಲ್ ಫಸ್ಟ್ ದಾಲ್ ಕೇನು ವೈಟ್ ರೈಸ್ ಎಲ್ಲಿ ಆಯ್ ದಾಲಿಜಿ ಉಂಡು ಪೂಜೆ ಅವಕ್ಕೆ ಎಂಕ ಐಕ್ಯಾನು ದಾಲ್ ಮಲ್ಪೇನೆ ಬಕ್ಕ ವನಸಿಯಪ್ಪ ಎನ್ನ ಅಕ್ಕಲಿಗೆ ಹೊರ ಮಧ್ಯಾಹ್ನ 10:30 ಒಂದು ಶಾರ್ಟ್ ಬ್ರೇಕ್ ಉಂಡು ಅಪ್ಪಗ ದೋಸೆ ಜಿನ ಚಪಾತಿ ಒಳ್ಳೆ ತಿನ್ಪೇರು ಬಕ್ಕ 12:30 ಒಂದು ಲಂಚ್ ಬ್ರೇಕ್ 2:30 ಇಲ್ಲಡೆ ಬಿಡ್ಪೇರು ಕಾಂಡೆ 7:05 ಸ್ಟಾರ್ಟ್ ಆಪು ಅಂಚ ಬೇಗ ಸ್ಟಾರ್ಟ್ ಆಪೇರು ಅಂಚ ವನಸ್ಪುರ ಮಲ್ತು ಇತ್ತೆ ನನ್ನ ಒಂದು ಚಾ ಅವಳ ಚಾ ಪರ್ರೆಜ್ಜಿ ಬಿಸ್ಕಿಟ್ ತಿಂದು ಮುಕ್ಕಾಯರ ಮಾತ್ರ ಇಜಿನ ಬಟರ್ ಅಂಚ ರಸ್ಕ್ ಬತ್ತು ತಿನ್ಪೇರಿತೆ ಇತ್ತೆ ಬಿಲ್ಕುಲ್ ಉಣ್ಪುಜೇರು ವನಸ್ ಉಣ್ಲೆ ಪಂಡ ಉಣ್ಪುಜೇರು ವನಸ್ ವರಾನೆ ರಾತ್ರಿ ಮಾತ್ರ ಉಣುಪ್ಪು ಉಂಟು ಇಲ್ಲಡಿತ್ತನ ಮಧ್ಯಾಹ್ನ ವನಸ್ ಕೊರ್ಪೆ ಅಂಚ ನೀರು ಅಲ್ಪ ಕುಲ್ದಾರೆ ಯಾನ್ ಮಾಡಲ ಅಟ್ಟೋಡು ಕುಲ್ದೀನಿ ಯಾನ್ ಅಟ್ಟೋಡು ಕುಲ್ದಿರಿತ್ತೆ ಮೇಲೆಲ್ಲೇ ಯಾಪಲ ಕುಲ್ಲನ ಜಾಗಡೇ ಒಳ್ಳೆ ಯಾವಾಗಲೂ ಕುತ್ಕೊಳ್ಳುವ ಸ್ಥಳದಲ್ಲಿ ಇದ್ದೀರಿ. ಕಿರಣ್ ಬರ್ತೀರಾ? ಹಾಯ್ ಕಿರಣ್, ವೆಲ್ಕಮ್. ರೋಲ್ ನಂಬರ್ 2 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಕಿರಣ್, ವೆಲ್ಕಮ್. ಕಿರಣ್ ಎಲ್ಲೆಲ್ಲ ರೀ ಕಿರಣ್ ಕಾಂಡೆ ಯಾನ್ ಈ ಟುಗೆದರ್ ಲೈಫ್ ಆಡ್ರೆ ನೆನಪಿಜ್ಜಿ ಕಾಂಡೆ ಕಾಂಡೆ ಇತ್ತೀಚರತೆ ಯಾನ್ ಮುಲ್ಪನೆ ಏಪಲ ಕುಲ್ನ ಜಾಗಡಿ ಕುಲ್ದೆ ದುರ್ಗಾ ಪ್ರಸಾದ್ ಲೈಕ್ ಕೊರಂಜಿ నాకు ಲೈಕ್ ಕೊರ್ಲೆ ಮರ ಏರ್ ಲೈಕ್ ಕೊಡ್ತಿದ್ದೀರಿ ಮರ ರಡ್ಡಿ ಲೈಕ್ ಆಯ್ನಿ ಆಂಡ ಪೂರ ಜೆತ್ತಾರ ಓಂಡು ಮೆಸೇಜ್ ಇಜ್ಜಿ ಖಾಲಿ ಮೆಸೇಜ್ ಪಾರಿವಾಳಲ ಪೋಂಡು ಲೈಕ್ ಕೊರಂದೆ. ಮೂವಿ ಹೀರೋಯಿನ್ ಅವರೇ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಹಾಯ್. ನಿಮಗೆ ಯೋಗ ಮಾಡಿ ಹೋಗಿ. ಹೌದು, ಯೋಗದ ಅವಶ್ಯಕತೆ ಇದೆ ನನಗೆ, ಆದರೆ ಯೋಗ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಸ್ವೀಟ್ ಡೇಸ್ ಆಲ್ ಡಿಸ್ ಹ್ಯಾಪಿ ಯುವರ್ ಲೈಫ್ ಅಂತೇಳಿ ಮೂವಿ ಹೀರೋಯಿನ್ ದಾಯೇ. ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ? ನಮಗೆ ಊಟಕ್ಕೆ ಬೀಟ್ರೋಟ್, ಇವತ್ತು ವೆಜ್, ಮೀನ್ದಾಗಲೇ ಮೀನುಂಡು, ಬೂತಾಯಿ ಫ್ರೈ. ನಿಗಳು ಪೂರ ಒಂಜಿ ವೀಡಿಯೋ ತೋರ ದುರ್ಗಾಪ್ರಸಾದ್ ಉಳ್ಳಾರೆ. ದುರ್ಗಾಪ್ರಸಾದ್ ಒಂಜಿ ವೀಡಿಯೋ ಪಾಡ್ದೆ ಕಪಲ್ ಗೇಮ್ದ ಒಂಜಿ ವೀಡಿಯೋ ಪಾಡ್ದೆ ಬರ್ತ್ಡೇ ಪಾರ್ಟಿದ ಪಂಡ ಗೇಮ್ ಪಂಡ ಜೋಡಿ ಮದಿ ಮಾತಿ ನಕಲು ಗೇಮ್ ಗೊಬ್ಬನ ತೂಲೆ ಅವೇ ತೂದು ಬೊಕ್ಕ ಕಮೆಂಟ್ ಪಾಡ್ಲೆ ಲೈಕ್ ಹಾಪಣಿಕ್ಲೆ ತೂವರೆ ತೂಲೆ. ಮೂವಿ ಹೀರೋಯಿನ್ ಅವರು ನೀವು ತುಂಬ ಸ್ಲಿಮ್ ಆಗಿ ಕಾಣುತ್ತಾರೆ, ನೀವು ಇದ್ದೀರಾ, ಸ್ಲಿಮ್ ಆಗಿ ಕಾಣುತ್ತೆ ಇದ್ದೀರಾ. ಹೌದಾ? ಈಗ ಯಾವ ಸ್ಲಿಮ್ ಕರ್ಮ, ನಾನು ತೋರಾಗಿದ್ದೇನೆ ಇನ್ನು ಕೂಡ. ತೂಕ ಮನೆ ತೂಲೆ ಅವೇ ತೂಲೆ ಪುರ್ಸೊತ್ತು ಪುನಃ ತೂಲೆ
ಬರ್ತ್ಡೇ ಪಾರ್ಟಿದ ಕಪಲ್ ಗೇಮಿಂಗ್ ಪಂದ್ ತಮ್ನೈಲ್ ಪಾಡ್ದು ಹೋಸ್ಟ್ ತಿಲಕ್ ರಾಜ್ ಪಂದ್ ತಿಲಕ್ ಪೂಜಾರಿ ಪಂದ್ ಪಾಡ್ದೆ ತೂಲೆ ತೂಕ ಪನದಲ್ಲಿ ಓಕೆ ಓಕೆ ತೂಲೆ ರಜನಿ ದುರ್ಗ ಪ್ರಸಾದಿನಿ ರಜನಾ ತುಂಬ ಸ್ಲಿಮ್ ಇದ್ದೀರಾ ನೀವು ಒಂದೊಂದು ಸ್ಲಿಮ್ ಕರ್ಮ ಈತ ತೋರಾತೆ ಸ್ಲಿಮ್ಗೆ ಸ್ಲಿಮ್ ಕರ್ಮ ಸ್ಲಿಮ್ ಆಪುಜಿ ನಾನು ಹೊರ ತೋರಾಂಡತೆ ಬಕ್ಕ ಸ್ಲಿಮ್ ಆಪುಜಿ ಎಂಗುಲ್ ಹೊರ ತೋರಾಂಡ ಬಕ್ಕ ಸಪ್ರಾಯರ ಬಾರಿ ಬಂಗುಂಡು ರಜೆ ಪನೋದಿಲ್ಲ ಅಂದೆ ರಜನಾ ಓಕೆ ಓಕೆ ದಾನೆ ಪದ ಶುರು ಆತಿಜಿಗೆ ಅಯ್ಯೋ ಪದಗಳು ಇಷ್ಟನೇ ಇಜ್ಜಿ ಬಕ ಎಂಜಿನೇಗ ಪದ ಶುರು ಮಲ್ಪುನಿ ಎರೆಗ್ಲ ಪದ ಇಷ್ಟನೇ ಇಜ್ಜಿ ಪೊಕ್ಕಡೆ ಆನೆನ ದೊಂಡೇನು ಪೊಕ್ಕಡೆ ಒಂದು ಮಲ್ಪುನಿ ಪೂರೆಲ್ಲ ಪದ ಮಾಡ್ನ ಬೊರ್ಚಿ ಬೊರ್ಚಿ ಬನ್ಪೇನ ಐಕ್ಯಾನ್ ಪದನೇ ಬನ್ಪುಜಿ ಕೇಳ್ನೆ ಎರೆಗ್ಲ ಓಡಿತ್ತನೆ ಕೇಳನೆ ಬನ್ಪೆ ಆತಿ ಕೆಲವರಿಗೆ ಪದ ಇಷ್ಟ ಅಪ್ಪುಜಿ ಅಂಚ ಪುರ ಒಪ್ಪುಂಡು ಐಕ್ಯಾನ್ ಇಂಚ ಬನಿ ಪದ ಕುಲೋಡು ಮೂವಿ ಹೀರೋಯಿನ್ ನೆಕ್ಸ್ಟ್ ಹಾರರ್ ಹಾರರ್ ಅಂದ್ ಯಾನೇ ಮೂಲ್ ಪೋಡಿವೆ ಕೂಡ ಯಾನ್ ಓಡಿ ಹಾರರ್ ಮೂವಿ ಮಲ್ಪುನು ಹಾರರ್ ಪಂಡನೆ ಯಾನ್ ಪೋಡಿವೆ ಮೂಲು ಹಾರರ್ ಮೂವಿ ಮಲ್ತು ನಾನು ಜಪ್ಪಯೇ ಹೊಸ ಪದ ಪಲ್ಲೆ ಹೊಸ ಗೊತ್ತುಜ್ಜಿ ದುರ್ಗಾ ಪ್ರಸಾದ್ ಹೊಸ ಪದ ಗೊತ್ತುಜ್ಜಿ ಅವೇ ಬಂಗಾಪಿನ ಹೊಸ ಹೂ ಪದ ಉಂಡು ಎಂದು ಪರತ್ ಮಾತ್ರ ಗೊತ್ತಿಂಕ್ ಮೋನಿಕಾ ಅವು ಟ್ರೆಂಡಿಂಗ್ ಉಂಡು ಅವು ಬರ್ಪುಜಿ ಯಾನ್ ಒಂದು ವನಸ್ ಮಲ್ಪೆ ಬೊಕ್ಕ ಮೆಸೇಜ್ ಮಲ್ಪೆ ಓಕೆ ಓಕೆ ವನಸ್ ಮಲ್ಪೆ ಗಂಟೆ ಕಾಲ್ ಕಮ್ಮಿ ಮೂಜ ಒಂದು ಬರ್ತಾರೆ ವನಸ್ ಮಲ್ಪೆ ಅವೆ ದುರ್ಗಾ ಪ್ರಸಾದ್ ದಾದಿ ಕಜಿಪಿಯೇ ದಾದಿ ಸ್ಪೆಷಲ್ ಮಲ್ದಿರ ಕೋರಿ ಸುಕ್ಕ ದಾಲ ಮಲ್ದಿರ ಅತ್ ಮೀನು ಸ್ಪೆಷಲ್ ಮಸಾಲ ಫ್ರೈ ಮಲ್ದಿರ ನಾನು ಕೊಡೋದಕ್ಕೇನು ಹೊಸ ಹೊಸ ಆಸೆಲು ಮೂಡುನಗ ಪಿರ ಪಿರ ತೂಯೇನಾ ಏತು ಗಂಟೆ ಉಂಡು ಒಂಜಿ ಗಂಟೆ ರಡ್ಡರೆ ಏನಿದೆ ಮೂಜರೆ ಜಿನ್ನ 4 ಗಂಟೆ ಉಂಟು ಆರ್ತಿ ಇಚ್ಚಿ ಅಕ್ಕ ತರಕಾರಿ ಓಕೆ ಓಕೆ ಮಲ್ಲಿ ತರಕಾರಿ ತಿನ್ನ ಎಡ್ಡೆ ತರಕಾರಿ ಎಡ್ಡೆ ಜೀವ ಮೂಜಿ 4 ಗಂಟೆ ಬಿಟ್ಟು ಉಂಡು ಅವರ ಮೂಜರೆಗೆ ಎಣ್ಣು ಮೂವಿ ಹೀರೋಯಿನ್ ಅವರೇ ನಾಗವಲ್ಲಿ ಇದು ಸ್ಟೆಪ್ ಹಾಕಿ ನಿಮ್ಮ ವಿಡಿಯೋದಲ್ಲಿ ನಾಗವಲ್ಲಿ ಆಪುಜಿ ಮಾರ ಕಿರಣ್ ವಿಡಿಯೋ ತೂತಾರೆ ಅವು ಯಾನ್ ಪಾಡ್ದಿನ ಕಬಲ್ ಗೇಮ್ದ ವಿಡಿಯೋ ತೂತಾರ ತೂಲೆ ನಾಗವಲ್ಲಿ ತೋಮ್ 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 ರಾರಾ ನಾಗವಲ್ಲಿ ಹಂಚಿ ಬಂದು ವಿಡಿಯೋ ತುಯ್ಯರಾ ಶೋಕೊಂಡತೆ ವಿಡಿಯೋ ಎಂಗ್ಲೆಲ್ಲ ಎತ್ತೇರಿ ನನ್ನ ಹಸ್ಬೆಂಡ್ ಎತ್ತೇರಿ ಎಂಗಳು ಪೋತೀನಿ ಜೈಕ್ ಹಾಗೆ ಹಸ್ಬೆಂಡ್ಲ ಬರ್ಪುಜಿ ಬಂಡೆ ರೀ ಅಲ್ಲ ಬರ್ಪುಜಿ ಬಂಡೆ ಯಾನ್ ಪೋತನ ವಿಡಿಯೋ ಎಲ್ಲ ತೆಪ್ಪರಿತ್ತ ನಿಂಗೆ ಚಂದ್ರರಾಶಿ ವಯಸ್ಸಲ್ಲಿ ಸುಳಿದಾಡಿ ಸೇರಿದೀಗ ನೆನ ಕೋರಿ ನೇಸ್ತಮ ಫುಲ್ ತೂತಾರದೆ ವಿಡಿಯೋ ಫುಲ್ಲು ನೋಡಿ ಆಯ್ತಾ ನೋಡುವವರು ಹೊಸ ಹೊಸ ನನಂಜುಂಡಿಯೇ ಕೊಡೊಂಜಿ ಗೇಮ್ ಉಂಡು ಅವು ನಿಂಬೆ ಪುಳಿ ಬಾಯಿಡ್ ದಿಪ್ಪಿನ ಕಪಲ್ಸ್ ಅತ್ತ ಲೇಡೀಸ್ಗವು ಅವು ಪಾಡುವೆ ಪಕ್ಕ ಇನ್ನು ಎಡಿಟಿಂಗ್ ಆತಚಿ ಎಲ್ಲೇ ಪಾಡುವೆ ಎಲ್ಲೇ ಬಕ್ಕ ಎಲ್ಲ ನನ್ನ ಚೌತಿ ಬರ್ಪುಂಡು ಚೌತಿದ ಬಕ್ಕ ಕೊರಲ್ ಪಾಡ್ನೆ ಅಂತ ಐತಾನೆ ಅಂತ ಪಾಡ್ರೆ ಉಂಡು
ಪಗೊಂದು ಒರಿದು ಪೋಪುನ ಎಲ್ಲ ಎಡಿಟಿಂಗ್ ಮಲ್ತು ಪಾಡ್ದೆ ಬಿಡುಡು ಅಂಚ ಒಂಚು ವಿಡಿಯೋ ಉಂಡು ನಿಂಬೆ ಪುಳಿ ಬಾಯದಿದ್ದು ಪಾತೇರ್ನ ಓ ಮೈ ಗಾಡ್ ಎಂಕೆ ಈರು ಏರಂದೆ ಗೊತ್ತುಜ್ಜಿ ಈರನ ವಿಡಿಯೋ ಬೇರೆ ತೂವೋಡ ಅಂದಂದೆ ನಾನು ಏರಂದು ಮಲ್ಲೆಜ್ಜಿ ಪಟ್ ಅಲ್ಲ ಕೋಪನೆ ಗೊತ್ತುಚತೆ ಅಲ್ಲ ಪೊಕ್ಕಡೆ ಪಾತೇರ್ನು ಬಡ 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 ಅಂತ ಉಂಟು ಏರಂದೆ ಗೊತ್ತುಜ್ಜಿ ಪೂರ ಏರು ಈರು ಏರಿ ಅನ್ನ ನಾನು ಏರ ಎಂಕೆ ಗೊತ್ತು ಜಾನ್ ಏರಂದು ಉದರಿಜ್ಜೆ ಎಂಕ್ ಈ ರೀತಿ ಬಂದರೆ ಹ್ಯಾಕ್ ಬಾಬಾ ಒಂದು ಬ್ಯಾಗ್ದ ಜಿಪ್ ಓಪನ್ ಉಂಡಿಯಾ ನಾನು ಜಯಿಸಿರತ್ತೆ ಎಲ್ಲ ಬ್ಯಾಗ್ದು ತುಲಾ ಕಂಪಾಸ್ ತಗೊಂಡು ತುಲಾ ಜಿಪ್ ಆಡ್ದು ಬಿಡು ಕಿರಣ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾನು ವಾಟರ್ ಬಾಟಲ್ಗೆ ಇದೆ ಅಯ್ಯೋ ಈರೇಪ್ಪ ವಾಟರ್ ಬಾಟಲ್ಗೆ ಇದ್ದೀನಿ ವಾಟರ್ ಬಾಟಲ್ ಉಂಡವು ಟಿಫಿನ್ ಉಪ್ಪು ಯಾನು ವಾಟರ್ ಬಾಟಲ್ಗೆ ಇದೆ ಸ್ಕಿಪ್ಪಾ ಓಲ್ ಸ್ಕಿಪ್ಪಿ ಮೇಕಪ್ ಬ್ಯೂಟಿ ಮೂವಿ ಹೀರೋಯಿನ್ ಅಪ್ಪೇ ಅಯ್ಯೋ ದೇವರೇ ಅಯ್ಯೋ ದೇವ ಮೇಕಪ್ಪಿಂದ ಆಗಲಿಲ್ಲಪ್ಪ ಸ್ಕಿಪ್ ಓದಿ ಏತು ಜನ ಬರ್ತೀರ ಗೊತ್ತೇನೆ ರಡ್ಡು ದುರ್ಗಾ ಪ್ರಸಾದ್ ಒಂಜಿ ಲೈಕ್ ಕೊಡ್ತಿದ್ದೀರೇರ ಪಾರಿವಾಳ ಒಂಜಿ ಈರ್ ನಾಲಾಯ್ಜ ಪಕ್ಕೇರಿ ಆತೆ 4 ಜನ ಮೂಜಿ ಲೈಕ್ ತೋಜುನು ಇಂಕೆ ಏತ್ ಲೈಕ್ ತೋಜುನು ಕಿರಣ್ ಲೈಕ್ ಏತ್ ತೋಜುನು ಹೊಸ ಹೊಸ ಆಸೆಲು ಮೂಡನಗ ಪಿರ ಪಿರ ತೋಯೇನಾ ಬಕ್ಕ ವಿಶೇಷ ಮೇಕಪ್ ಬಿಟ್ಟು ಮೂವಿ ಇವರವರೇ ವಿಶೇಷದ ಆಲೆಜ್ಜಿ ಕಿರಣ್ ಪಾನೋಡು ರಜೆನೇನೆ ಮನಸ್ ಮಲ್ತಾರ ದಾದು ಸ್ಪೆಷಲ್ ಲಂಚಿಗೆ ಎಂತ ಸ್ಪೆಷಲ್ ಓರ್ ಶೋ ಆಪಣ ಜನ ಸರಿ ಉಂಡು ಮಲ್ಲೇಜ್ ಏರೋಳು ಕೂಡ ನಿಲ್ಲಿರಿ ಪಾತಿರುಚೇರು ಖಾಲಿ ಅಂದಿತ್ತೇರು ಬೋರಿಂಗ್ ಆಪಣ ಮಾತ್ರ ಓಕೆ ಓಕೆ
ಇರೇಗ ಮನಸ್ಸಿಗೆ ದಾದೆ ಬೀಟ್ರೋಟ್ ಬೀಟ್ರೋಟ್ ಬೀಟ್ರೋಟು ಇರೇಗ ದಾದೆ ಸ್ಪೆಷಲ್ ಮನಸ್ಸು ಮಂದಿ ಜರ ಸಂಪತ್ ಬರ್ತೀರ ಆಯ್ ಶ್ರೀಪನದಲ್ಲಿ ಆಯ್ ಸಂಪತ್ ವೆಲ್ಕಮ್ ಮನಸ್ಸು ಮಲ್ತಾರೆ ಸಂಪತ್ ಎಂತ ಕಜಿಪು ಕಜಿಪೆ ಎಂತ ತಿಂದತ್ತು वाह बीटरूट सूप का माय फेवरेट। हाँ ऐसा है क्या, आपका फेवरेट है? वो अच्छा लगता है खाने में। ಸಂಪತ್ ದಾದಿ ವನಸ್ ಮಲ್ತಾರ ದಾದ ಬಕಜಿಪ್ಪು ಪೇಸಿಜ್ಜ ಪೇಸಿಜ್ಜಿನಿ ಪೇಸ್ ದಾದಿಗೆ ಕರ್ಮ ಪೇಸ್ ಯಾನ್ ಫಿಶ್ ಫ್ರೈ ಆ್ಯಂಡ್ ಕುಚ್ಚಲಕ್ಕಿ ಗಂಜಿ ವಾವ್ ಸೂಪರ್. ಫೇಸ್ ಬತ್ತಂಡು ಹಿಂಗೆ ಫಿಶ್ ಫ್ರೈ ಆ್ಯಂಡ್ ಕುಚ್ಚಲಕ್ಕಿ ಗಂಜಿ ಅವೆಡ್ಡೆ ಹಾಕೊಂಡು ಮಾರ್ರೆ ಅದು ಒಳ್ಳೇದಾಗ್ತದೆಯಾ. ಸಂಪತ್ತೆರೆ ಒಂದು ಲೈಕ್ ಕೊಡಿ ಸಂಪತ್. ಫೇಸ್ ಲೈವ್ಗೆ ನಮಸ್ತೆ ನಮಸ್ತೆ ನಮಸ್ತೆ. ಪರಭಶನಾದೆನು ಹರಿಯುವ ಮುನ್ನವೇ ಪರಿಚಿತನಾಗನಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ನೀನು ಸಿಗಬಾರದೆತ್ತೆ ನನಗೆ ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಲೈಕ್ ಬೊಚ್ಚಿ ಪನದಲ್ಲೇರು ದಾಯಿ ಲೈಕ್ ಬೊಚ್ಚಿ ಲೈಕ್ ಇಜಲ ಶೋ ಆಪುಜಿ ಲೈಕ್ 3 ಮಾತ್ರ ಶೋ ಆಪಿನ್ ಬಕ್ಕ ಲೈಕ್ ಶೋ ಆಪುಜಿ ಸಂಪತ್ ಪೋಯಿರಾನ್ ಅವರ ನಾನು 0 ಆಡ್ದು ಬಕ್ಕ ಸ್ಟಾಪ್ ಆಪುಂಡು ಮಾರ್ರೆ ಲೈವ್ ಸ್ಟಾಪ್ ಆಪುಂಡು ಕಾರ್ ಮಾದ ಗೊತ್ತುಂಡೆ ಬಕ್ಕ ಒಂದೇ ಮಲ್ಪೊಡಾಪು ಒಂದೇ ತೋಜ್ ರೀ ಮಲ್ಪೊಡಾಪು ಕೂಡ ಅವು ಬಲ್ಲದಾಯ ಸಂಗೀತ ದಿಸ್ ಅವು ಬಲ್ಲ ಉಂದಾ ಆ ಉಂದಿ ಬಾಲ್ ಕಟ್ಟಿದ್ದೀನಿ ಬಾಲ್ ನೆಟೆ ಉಂತುದು ಬೊಬ್ಬುನು ಬಾಲ್ ಬ್ಯಾಟ್ಡ್ ಮುಲ್ಪ ದಡೆಗೆ ಹಾಕುನು ಅಂಚ ಐ ಕಟ್ಟಿದ್ದೀನಿ ಮಗೆ ಕಟ್ಟಿದ್ದೀನಿ ಐ ಬೊಬ್ಬುನು. ಸಂಗೀತ ಅವ್ರು ಬಂದ್ರೆ ಹಾಯ್ ಅಂತ ಹೇಳ್ತಾರೆ. ಹಾಯ್ ಸಂಗೀತ ವೆಲ್ಕಮ್. ಊಟ ಆಯ್ತು ಸಂಗೀತ, ಎಂತ ಸ್ಪೆಷಲ್? ಅವ ಗೊಬ್ಬೆ ಬಾಲೆ ಮಲ್ಲಾಯೆ ನಿಂಗೆ ಬ್ಲೂ ತೆಗಿಲ್ಲ ನಾನು, ಯಾರು ತೆಗಿಲಿಕ್ಕೆ ಉಂಟು ಇನ್ನು ಎಲ್ಲರೂ ತೆಗಿಲಿಕ್ಕೆ ಉಂಟು ಬ್ಲೂ. ಈಗಲ್ಲ ತೆಗಿತೇನೆ ಒಂದಿನ, ಕೊಟ್ಟವ್ರದ್ದು ಹಾಗೆ ಇದೆ ಬ್ಲೂ. ವೆಲ್ಕಮ್ ಸಂಗೀತ ಅವರೇ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಅವರು. ನಂದು ತೆಗೆದ್ರೆ ನಾನು ಬರಲ್ಲ ಲೈವಿಗೆ. ಹೌದು, ನೀನು ಮೊನ್ನೆ ಎಲ್ಲ ಇತ್ತಲ್ಲ ಬ್ಲೂ, ಯಾಕೆ ಬರಲಿಲ್ಲ? ಮೊನ್ನೆಯಿಂದ ಬರಲಿಲ್ಲ. ಊಟ ಆಯ್ತಾ? ಎಲ್ಲರಿಗೂ ಬೈತಿ ಅಂತೆಲ್ಲ ಸಂಗೀತ ನೀನು, ಎಲ್ಲ ಲೈವಿಗೆ ಹೋಗಿ ಎಲ್ಲರಿಗೂ ಬೈತಿ ಅಂತೆ. ನನಗೆ, ಪ್ರೀತಿ ಸಿಸ್ಸಿಗೆ, ಶಾಂತ ಸಿಸ್ಸಿಗೆ ಎಲ್ಲರಿಗೂ ಬೈತಿ ಅಂತೆ. ನೀನದು ಕಂಪ್ಲೇಂಟ್ ತುಂಬ ಉಂಟು ಮಾರ್ರೆ, ಯಾಕೆ ಹಾಗೆ? ಗೆತ್ತುಂಡ ಜಾಗ್ರತೆ ಸಂಗೀತ ಸಿಸ್. ನಾನು ಯಾರಿಗೆ ಬೈದೆ? ನನಗೆ ಒಂದು ವಿಷಯ ಬಂತು, ಸಂಗೀತ ಬೈತದೆ ಎಲ್ಲರಿಗೆ ಅಂತ, ನಮ್ಮನ್ನೆಲ್ಲ ಸೇರಿಸಿ ಬೈತದೆ ಅಂತ ಬಂತು. ಯಾಕೆ ಹಾಗೆ? ಏನು ಸಿಗ್ತದೆ ನಮ್ಮನ್ನೆಲ್ಲ ಬೈದ್ರೆ? ಯಾಕೆ ಬೈಯೋದು? ನಾವು ಏನಾದರೂ ಮಾಡಿದ್ದೇವ ನಿಮಗೆ? ಇಲ್ಲ ಅಲ್ಲ, ಮತ್ತೆ ಯಾಕೆ ಬೈಯೋದು? ನನಗೆ ಅದು ಗೊತ್ತಾಗುದಿಲ್ಲ ಮಾರೆ, ಯಾಕೆ ಬೈಯೋದು? ಅದು ಫೇಕ್ ಐಡಿಯಾ ಅವ ಬೈಯೋದು ಸಂಗೀತ ಸಿಸ್ಟರ್, ನಾನಲ್ಲ. ನಿನ್ನದಿನದು ಫೇಕ್ ಐಡಿಯಾ ಆಗಿದೆಯಾ? ಅವರು ಬೈಯೋದಾ? ನೀನು ಅಲ್ವಾ?
ಓ ಹಾಗೆ, ಈಗ ಇಬ್ಬರಿಬ್ಬರು ಸಂಗೀತ ಇದ್ದಾರೆ ಫೇಕ್ ಐ, ಒಂದು ಫೇಕ್ ಇದೆಯಾ? ಬೈತಾರೆ, ಹೌದು ಕಿರಣ್ ಬ್ರೋ. ಸಂಗೀತ ಅಂತ ಐಡಿಯಲ್ಲಿ ಎಲ್ಲರೂ ನಮ್ಮನ್ನು ಬೈಯುವುದಂತೆ, ಯಾಕೆಂದ್ರೆ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಕೇಳುದು, ನಾವು ಎಂತ ಮಾಡಿದ್ದೇವೆ ಬೈಯುವಂಥದ್ದಂತ ನನ್ನ ಪ್ರಶ್ನೆ. ನಾವು ನಮ್ಮಷ್ಟಕ್ಕೆ ಲೈವ್ ಮಾಡೋದು, ಮಾತಾಡ್ತೇವೆ ನಿಮ್ಮ ಹತ್ರ, ಮತ್ತೆ ಯಾಕೆ ಬೈಯೋದು? ಈ ಸಂಗೀತ ಹೇಳ್ತದೆ ಇದಲ್ಲ ಅಂತೆ. ಬಡವರ ಐಡಿ ಚೆಕ್ ಮಾಡಿ, ನನ್ನದು 13 ಸಬ್ಬಿದೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಓಕೆ ಓಕೆ. ನೀವಲ್ವಾ ಹಾಗಾದ್ರೆ ಬೈದದ್ದು? ನನಗೆ ಬಂತು ಒಂದು ವಿಷಯ, ಅದಕ್ಕೆ ಕೇಳಿದ್ದು. ಇಲ್ಲ ನೆರ್ಲೆಗೆ ಅತ್ತ ಅಂಚ ನೆರ್ರೆ ಆಪುಜಿ ಕಿರಣ, ಅಂಚೆ ಎಂಚ ನೆರ್ಪಿನಿ ಎರೆಗ್ಲ ಅಂಚ ಒಟ್ರಾಸಿ ನೆರ್ರೆ ಅಕ್ಕುಲ್ ಮಲ್ದಿಲಕ ನಮ್ಮಕ್ ಮಲ್ಪರೆ ಆಪುಜತೆ. ನಮ್ಮದೇಟೆ ಪೋಪಿನಿ ಅಕ್ಕುಲ್ ಮಲ್ತಿಲಕ ನಮ್ಮ ಮಲ್ತಿನ ಅಕ್ಲೆ ಇಲ್ಲ ನಮ್ಮಕ್ಲ ದಾದ ವ್ಯತ್ಯಾಸ ಉಂಡು ಪಲ್ಲೆ. ಅಕ್ಕುಲ್ ನೆರೋದು ಉಪ್ಪಿರ ನಮಕ್ ಏನುಡತೆ ದಾಯಿಗೋಸ್ಕರ ನೆರೋದು ಇತ್ತಾರೆ, ನಮಕ್ ಉತ್ತರ ಬೋರ್ಡ್ ಅಕ್ಲೆ ಇರ್ತದೆ. ಐದು ಪಕ್ಕ ನಮ್ಮ ಡಿಸೈಡ್ ಮಲ್ಪಡಪ್ಪ ಅಕ್ಲೆ ನೆರೋಡ ಬೋರ್ಚ ಅಂಚ ನಮ್ಮ ಸಡನ್ ಆದ ನೆರಂಡ ಅಕ್ಲೆಲ್ಲ ನಮಕ್ಲ ದಾಲ ವ್ಯತ್ಯಾಸ ಇಜ್ಜಿ ಗೊತ್ತಾಂಡೆ. ಅಕುಲ್ ಮಲ್ಪಲಕ ನಮ್ಮ ಮಲ್ಪರೆ ಆಪುಜಿ, ನಮ್ಮ ಏತುಂಡು ನಮ್ಮ ಮಲ್ಪುರ ಅಂಚ ಬಿಲ್ಕುಲ್ ನೆರ್ರೆ ಇಜ್ಜಿ. ನೆರ್ರೆ ಉಂಡು ಆಡ ಇತ್ತದಲ್ಲ ಇತ್ತು. ಯಾರಾದ್ರು ನನ್ನ ಐಡಿಲಿ ಬಂದು ಬೈದ್ರೆ ಐಡಿ ಚೆಕ್ ಮಾಡಿ ಮತ್ತೆ ಸಬ್ ಚೆಕ್ ಮಾಡಿ ಸಿಸ್ಟರ್. ಓಕೆ ಓಕೆ. ನನಗೆ ಅದುವೇ ಕಷ್ಟ ಆಗುದಲ್ವಾ ಸಂಗೀತ, ಏಕೆ ಗೊತ್ತಾ, ನನಗೆ ಲೈವಲ್ಲಿ ಇರುವಾಗ ಯಾವ್ದು ಚೆಕ್, ನಂದು ಒಂದೇ ಮೊಬೈಲ್ ಇದೆ, ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಕುಸಲ್ಗ ಮಾರ್ರೆ ಪನಿನಿ ಅತ್ತಿಯೇ ಅಂಚತ್ತಿಯೇ ಕಿರಣ್ ಪನ್ಪಿನಿ ಬೇತೆ ಕಲ ಲೈವ್ ಒಂದು ಪೋಂಡ ಪೊಂಜುಕ್ಲೆ ನೆರಂಡ ಅವು ಎಡ್ಡೆ ಆಪುಜತ್ತೆ ಅಂಚ ಪನ್ಯಾನೆ ಅನ್ಕೇನಿ ಸಂಗೀತ ಕೊಂಚ ವಿಷಯ ಬರ್ತೇನೆ. ಸಂಗೀತ ಎಲ್ಲ ಕಡೆ ಕೂಡ ಬೈತಾ ಇದ್ದಾಳೆ ಅಂತೆ, ಎರೆಗುಲೊಪ್ಪಡು ಅವು ಆಡ ಪೊಕ್ಕಡ ಜನ ನೆರ್ರೆ ಬಲ್ಲಿ ಅತೆ ಅಂಚ ಎಂಕು ಲೈಕ್ ನಮಕ್ ನೆರ್ರೆ ನೆರೊಲಿ ನೆರ್ಪಿನಿಕ್ ದಾಲೆಜ್ಜಿ ಹೊರಗೆ ನೆರ್ದು ಪೂಪುಂಡು ಎರೆಗ್ಲ ಆಂಡ ವಿಷಯದಾದ ನಮ್ಮ ಅಕ್ಕುಲ್ ಮಲ್ತಿಲಕ ನಮ್ಮ ಮಲ್ಪರೆ ಆಪುಜತೆ ಅಲ್ವಾ ಸಂಗೀತ. ನಮಗೆ ಕೂಡ ಬೈಬಹುದು, ಯಾಕೆಂದ್ರೆ ಏಕೆ ಗೊತ್ತಾ, ನೀವು ಬೇರೆಯವ್ರು ಮಾಡಿದಾಗೆ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ವ್ಯಕ್ತಿತ್ವವೇ ಬೇರೆ ಅಲ್ವಾ. ಹಾಗೆ ಅಂಚ ನಿಮ್ಮ ಲೈವಲ್ಲಿ ಬೇರೆ ಲೈವಲ್ಲಿ ಚೆಕ್ ಮಾಡಿ ಅಂತ ಅಲ್ಲ, ನನಗೆ ಗೊತ್ತಿಲ್ಲ ನೀವು ಯಾರಂತ. ಅದೇ ನಿಮ್ಮನ್ನು ನಿಮ್ಮ ಹೆಸರಿನವರೇ ಬಂದು ಹೈಡ್ ಮಾಡುದಿಲ್ವಾ ಸಂಗೀತ? ಅದು ಯಾರು ಆ ಹೆಸರಿನವರು ಅಲ್ವಾ? ಅಲ್ಲ, ಕೆಲವೊಂದ್ಸಲ ಏನಾಗ್ತದೆ ಗೊತ್ತಾ, ಸ್ವಲ್ಪ ಬೇಜಾರಾಗ್ತದೆ ನಮಗೆ ಕೂಡ, ನಮ್ಮ ಹೆಸರಲ್ಲಿ ಬೈಯುವುದಂತೆ ಹಾಗೆ ಹೀಗೆ ಅಂತ, ಹಾಗೆ ಸ್ವಲ್ಪ ಬೇಜಾರಾಗ್ತದೆ ಕೇಳುವಾಗ. ಮತ್ತೆ ಏನು ಮಾಡೋದು, ಅನುಭವಿಸ್ಬೇಕು ಅಷ್ಟೇ. ನೆನಪಿರಲಿ ನಂದು 13 ಸಬ್. ಓಕೆ ಓಕೆ ಓಕೆ. ನೀವಲ್ವಾ ಹಾಗಾದ್ರೆ? ಓಕೆ ಪರವಾಗಿಲ್ಲ, ನೀವಲ್ಲದಿದ್ರೆ ಹೇಳಿ ಪರವಾಗಿಲ್ಲ. SRS ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. SRS ಊಟ ಆಯ್ತಾ ನಿಮ್ದು? ಥ್ಯಾಂಕ್ ಯು SRS, ಥ್ಯಾಂಕ್ ಯು ಸೋ ಮಚ್. ಬಿಸಿಯಾ? ಊಟ ಆಯ್ತಾ? ಎಂತ ಕಜಿಪು? ಬಿಸಿ ಇದ್ದೇನೆ, ಬಾಯ್. ಓಕೆ ಓಕೆ SRS, ಒಂದು ಲೈಕ್ ಕೊಟ್ಟು ಬಿಡಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ SRS, ಥ್ಯಾಂಕ್ ಯು ಥ್ಯಾಂಕ್ ಯು. ಬಿಸಿ ಬಿಸಿ ಬಿಸಿ. ಮೊನ್ನೆ ಪ್ರೀತಿ ಲೈವಲ್ಲಿ ನನ್ನ ಹೈಡ್ ಮಾಡಿತ್ತು ಡೂಪ್ಲಿಕೇಟ್ ಸಂಗೀತ. ಹೌದೌದು, ಅದು ಯಾರು ಡೂಪ್ಲಿಕೇಟ್ ಸಂಗೀತ? ಅದು ಯಾಕೆ ಹಾಗೆ ಕ್ರಿಯೇಟ್ ಆಗೋದು ಐಡಿಗೆ ಅಂತ ಗೊತ್ತಾಗೋದಿಲ್ಲ ಮಾರ್ರೆ. ಈಗ ಇಲ್ಲಿಗೆ ಬರಲಿ, ನಾನೇ ಕೇಳ್ತೇನೆ, ಬಂದರೆ ಕೇಳ್ತೇನೆ, ಖಂಡಿತ ಕೇಳ್ತೇನೆ ಯಾಕೆ ಬೈಯುವುದಂತ. ಸಂಗೀತ ಅವರಿಗೆ ಗಿಫ್ಟ್ ಈಗ ಕೊಟ್ಟದ ಕಿರಣ್ ಗಿಫ್ಟ್ ನೀವು? ದೇವ್ರನ್ನ ನಾನು ಯಾರಿಗೂ ಬೈಯಲ್ಲ. ಓಕೆ ಓಕೆ. ಮಂಗಳೂರಿಗೆ ಹೋಗಿದ್ದೆ. ಹೌದಾ, ಮಂಗಳೂರಲ್ಲಿ ಇದ್ದಾರೆ SRS. ಏನು ಇದು ಸ್ಪೆಷಲ್ ಮಂಗಳೂರಿಗೆ ಬಂದದ್ದು? ಉಡುಪಿಯಿಂದ ಮಂಗಳೂರಿಗೆ SRS ಅವರ ಪಯಣ ಪ್ರೀತಿಯ ಕಡೆಗೆ. ಕಿರಣ್ ಇನಿ ಕೊರ್ನೆ ಗಿಫ್ಟ್ ಎಂಕ್. ಓ ದೇವಾ, ಅಜ್ಜ ನೀನು ಒಂದು ಹೆಚ್ಚಾದ SS ಬಾಯ್. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಅದಕ್ಕೆ ನಾನು ಜಾಸ್ತಿ ಯಾರನಿಗೆ ಹೋಗಲ್ಲ, ಡೂಪ್ಲಿಕೇಟ್ ತಲೆ ತಿನ್ನುತ್ತೆ. ಹೌದಲ್ವಾ? ಅದು ಯಾರು, ನಾನು ಮೊನ್ನೆ ಪ್ರೀತಿಸ ಲೈವಲ್ಲಿ ಕೂಡ ನೋಡಿದೆ. ನಿಮ್ಮ ಹೆಸರನ್ನು ನಿಮ್ಮನ್ನು ಎಷ್ಟು ಸಲ ಹೈಡ್ ಮಾಡೋದು, ನಿಮ್ಮ ಹೆಸರನ್ನು ಇಟ್ಕೊಂಡು ಬಂದು ನಿಮ್ಮನ್ನು ಹೈಡ್ ಮಾಡೋದು. ಅದು ಯಾಕೆ ಹಾಗೆ ಮಾರ್ರೆ? ಯಾರು ನಿಮ್ಮ ದುಶ್ಮನ್? ಯಾರಾಗಿರ್ಬೋದು ನಿಮ್ಮ ದುಶ್ಮನ್ ಮಾರ್ರೆ? ಸಂಪತ್ ಬತ್ತೀರಿ, ದಾದಿ ಸಂಪತ್ ಗಡಿ ಗಡಿ ಪೋಪರ್ವರೆ ಓಡಿಪೋದು ಬರ್ತೀನಿ. ಕುಡುಕ ಜನ ಕುಣಿಯುತ್ತಲಿದ್ದನು, ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದನು. ಕುಡುಕ ಜನ
ಜೋಗುಳ ಪಲ್ಲೆ ಸಂಗೀತ ಸಿಸ್ ಅಂದಿ ಐತೆ ಜೋಗುಳ ಪಲ್ಲೆ ನಿದ್ರೆನೆ ಬರ್ಕೊಂಡು ಶ್ರೀಚಕ್ರಧಾರಿಗೆ ಶಿರಬಾಗಿಲಾನೆ ರಾಜೀವ ನೇತ್ರನಿಗೆ ರಮಣೀಯಲಾನೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನಲಾಲಿ ಜಗವಾಳುವ ದೊರೆಗೆ ಪದಮಾಲೆ ಲಾಲಿ 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 ಉಂಡರೆ ಸಿಸ್ಕೆನದು ನಾ ಉನಿಯೇ ಒನಸಾಂಡ್ ಹಾಯ್ ಕಿರಣ್ ಬ್ರೋಪನೊಂದಲ್ಲಿ 13 ಇದೆ ಕಿರಣ್ ಕೊಟ್ಟಿದ್ದೇನೆ ಅಂದ್ರೂ ಕೊಟ್ಟಿಲ್ಲ 13 ಇದೆ ಕಿರಣ್ ಕುಮಾರ್ ಕೊಟ್ಟಿದ್ದೇನೆ ಅಂದ್ರೂ ಕೊಟ್ಟಿಲ್ಲ ನಿಮಗೆ ಕೊಟ್ಟದ ನನಗೆ ಅಂತ ಎಣಿಸಿದ್ದು ಮಾರ್ರೆ ಓಕೆ ಈಗ 14 ಆಯ್ತು ಓಕೆ ಸಬ್ ಕೊಟ್ಟಿಲ್ಲ ನೀವು ಹಿಂದೆ ಕೊಡಿ ಆಯ್ತು ಅವರಿಗೆ ನನ್ನ ಹೆಸರು ಕೂಡ ಸಂಗೀತ ಅಲ್ಲ ಅದಕ್ಕೆ ನೀವು ಹೆಸರು ಚೇಂಜ್ ಮಾಡಿ ಮಾರ್ರೆ ಸುಮ್ಮನಿಲ್ಲದಿದ್ರೆ ಪೂರೆಲ್ಲ ಜೆಪ್ಪುಲೆ ಬಕ್ಕ ಲಕ್ಕವೇ ಮಾತಿರಲ್ಲ ಲಕ್ಕ ಇರೋಜಿ ಸಾಂಗ್ ಉಂಟು ಒಡಿ ಮಗ ಬಿಡಬೇಡ ಅವನ್ನ ಅವ ಲಕ್ಕವನ ಸಾಂಗ್ ಇದು ಜೆಪ್ಪುಲೆ ಮಾತ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಸಾವೇ ಕಣೋ ಕೈಯಲ್ಲಿ ಮಚ್ಚು ಸಿಕ್ಕಿದ ಮೇಲೆ ಬದುಕು ಕಣೋ ಹೊಡಿ ಮಗ ಬಿಡಬೇಡ ಅವನ್ನ ಅವು ಪದ್ಯನ ಲಕ್ವೀರ್ ಪೂರ ಲಕ್ಕೊಂಡ್ವೀರ್ ಸಂಪತ್ತು ಓಡಿಪೋಯಿರ ಬೇರೆ ಪತ್ತೋಡ ಸಂಪತ್ತು ಗಡಿ ಬತ್ತು ಬೋಪುಡಾತೆ ಕಿರಣ್ ಕುಮಾರ್ ಕೊಟ್ಟೆ ಅಂತ ಹೇಳಿದೆ ಕಿರಣ್ ಅದಾನೆ ಅವನದಲ್ಲಿ ನಂದಿಗೆ ಜಪ್ಪುನೆತ್ತೆ ಸಾಂಗ್ ನಾನು ಮತ್ತೆ ಕೂಡ ಜಪ್ಪುನ ಸಾಂಗ್ ಮಾಡಿದ್ರೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಜಪ್ಪುಲೆ ನಾನು ಲೈಕ್ ಕೊರ್ಲೆ ಪೂರ ಜಪ್ಪುನಗಳು ಫಸ್ಟ್ ಲೈಕ್ ಕೊರ್ಲೆ ಥ್ಯಾಂಕ್ ಯು ಸಂಗೀತ ಎಸ್ ಅವರೇ ಅಂತ ಹೇಳ್ತಿದ್ದಾರೆ ಶಾಂತ ಸಿಸ್ ಸೂಪರ್ ಮಾಡಿದೆ ಬಾಯ್ ನಾನು ಹೋಗ್ತೀನಿ ಯಾಕೆ ಹೋಗುದು ನಿಲ್ಲಿ ಸಂಗೀತ ನಿಲ್ಲಿ ಹೋಗಬೇಡಿ ಈಗ ಬಂದ್ರಲ್ಲ ನಿಲ್ಲಿ ನಾವು ನೋಡುವ ಫೇಕ್ ಐ ಡಿ ಬರ್ತದ ಇಲ್ವಾ ಅಂತ ನಿಲ್ಲಿ ನೀವು ಯಾಕೆ ಹೋಗುದು ನಿಲ್ಲಿ ಗೌತಮ್ ಪಿ ಕೆ ಅವರು ಹಾಯ್ ಅಂತ ಹೇಳ್ತಾರೆ ಹಾಯ್ ಗೌತಮ್ ಅವರು ವೆಲ್ಕಮ್ ಮಲ್ತೆ ಗೊತ್ತಾಪುಣ ಶಾಂತಿಸ್ ಮಲ್ತೆ ಬರ್ತೀನಿ ನಾನು ಥ್ಯಾಂಕ್ ಯು ಸಂಗೀತ ಅವರೇ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಯಾಕೆ ಅಪವಾದ ಅಲ್ಲಲ್ಲ ನಿಮಗೆ ಅಪವಾದ ಅಲ್ಲ ನಾನು ಸಂಗೀತ ಅನ್ನೋದು ನಿಮ್ಮ ಹೆಸರು ಬರ್ತದೆ ನನಗೆ ನಿಮ್ಮ ಹೆಸರಿನಲ್ಲಿ ನನ್ನ ಹೆಸರಿಗೆ ಅಪವಾದ ಬರೋದಿಲ್ವಾ ಹಾಗೆ ಆಗ್ತದೆ ಅದಕ್ಕೆ ನೀವು ನಿಲ್ಲಿ ಹೋಗಬೇಡಿ ನೋಡುವ ಅವರು ಬಂದರೆ ಮಾತಾಡುವ ಸಂಗೀತ ಇನ್ನೊಬ್ಬರು ಬರ್ತಾರಲ್ಲ ಮಾತಾಡುವ ನೋಡುವ ಬಂದರೆ ನನ್ನ ಲೈವ್ ಬರೋದಿಲ್ಲ ಹಾಗೆ ನನ್ನ ಲೈವ್ದು ನೋಟಿಫಿಕೇಶನ್ ಹೋಗ್ಲಿಕ್ಕಿಲ್ಲ ಅವರಿಗೆ ವೈಟಿ ಅವರು ನೋಟಿಫಿಕೇಶನ್ ಕಳಿಸಿದ್ರೆ ಬರ್ಬೋದು ಅವರು ನೋಡುವ ಈಗ ಅಂದು ಸಿಸ್ವಾನದುಲ್ಲೇರು ಇನ್ನು ಚೂರು ಸಪ್ರ ಮಲ್ಪದೆ ಅಂಚ ಗೊತ್ತಾಪಣತೆ ಮಂತ್ರಾಲಯಕ್ಕೆ ಹೋಗುತ್ತೇನೆ ಯಾರಾದರೂ ಬರ್ತೀರಾ ಇಲ್ಲವ ನಾನು ಬರುವುದಿಲ್ಲವ ಗೌತಮ್ ಅವರೇ ಮಂತ್ರಾಲಯಕ್ಕೆ ಇನ್ನು ನಾಳ್ದು ಇದು ಅಲ್ಲ ಚೌತಿ ಅಲ್ಲ ಮಂತ್ರಾಲಯಕ್ಕೆ ಹೇಗೆ ಹೋಗುದು ಮಾರ್ರೆ ವಿಡಿಯೋ ಹಾಕಿ ಸಂಗೀತ ಅವರೇ ಪ್ಲೀಸ್ ನೀವು ನೋಡುದಿಲ್ಲ ಅಲ್ವಾ ಕಿರಣ್ ಅವರೇ ವಿಡಿಯೋ ಅವರ ಆ ಸಂಗೀತ ಅವರ ಅವರ ಹಾಕ್ಬೋದು ಸಂಗೀತ ಅವರೇ ವಿಡಿಯೋ ಹಾಕಿ ಒಂದು ಶಾರ್ಟ್ ವಿಡಿಯೋ ಹಾಕಿ ಆಗ ಗೊತ್ತಾಗ್ತದೆ ನೀವೇ ಅಂತ ಹೋಗಿ ಬನ್ನಿ ಗೌತಮ್ ಅವರೇ ಹ್ಯಾಪಿ ಜರ್ನಿ ದಾಲ್ ರೈಸ್ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಹಾಕಿ ಪ್ಲೀಸ್ ಸಂಗೀತ ಅವರೇ ಹೌದೌದು ವಿಡಿಯೋ ಹಾಕಿ ಕಿರಣ್ ಬ್ರೋ ಎಲ್ಲರದ್ದು ವಿಡಿಯೋ ನೋಡ್ತಾರೆ ಆಯ್ತಾ ನೀವು ವಿಡಿಯೋ ಹಾಕಿ ಆಗ ಗೊತ್ತಾಗ್ತದಲ್ಲ ನಮ್ಗೆ ಯಾರು ಸಂಗೀತ ಯಾರು ಫೇಕ್ ಯಾರು ಇದು ಅಂತ ಅಲ್ಲ ಫೇಕ್ ಇರ್ಲಿ ಏನಿರ್ಲಿ ಅವರು ಹೆಚ್ಚು ದಿನ ಮಾತ್ರ ಉಳಿಯುವುದಿಲ್ಲ ಫೇಕ್ ಆದವರೆಲ್ಲ ಎಷ್ಟೋ ಜನ ಬಂದಿದ್ರು ಫೇಕ್ ಐ ಡಿ ಎಲ್ಲ ಹೋಗಿದೆ ಮಾರೆ ಫೇಕ್ ಐ ಡಿ ಗೋಪಾಲ ಇದ್ರು ಎಲ್ಲಿದ್ದಾರೆ ಗೋಪಾಲನೇ ಬರುದಿಲ್ಲ ಅವರೀಗ ಫೇಕ್ ಐ ಡಿ ಅವರೊಟ್ಟಿಗೆ ಅವರ ಫೇಕ್ ಐ ಡಿ ಬರ್ತದೆ ಅಂತ ಅವರೇ ಬರುದಿಲ್ಲ ದಾಲ್ ರೈಸ್ ಶಾಂತ ಸಿಸ್ ಎಂಕಲ್ ಅಂಚೆನೆ ದಾಲೆ ಅಪ್ಪಲ ಅವು ಬೊಂಬೈ ತಕ್ಲೆ ಅಂಚೆನೆ ಬೊಂಬೈ ಗುಜರಾತ್ ಪುರ ದಾಲ್ ಬೋಡಿ ಹಾಕ್ಲಿ ಉಪ್ಪು ವೈಟ್ ರೈಸ್ ಮಾತ್ರ ಹಾಕ್ಲಿ ದಾಲ್ ಬೋಡಿ ವಿಡಿಯೋ ಹಾಕೋದು ಹೇಗೆ ಮಾರೆ ಇವರು ಎಂತ ಸಂಗೀತ ಅಷ್ಟು ಇಂಗ್ಲಿಷ್ ಎಲ್ಲ ಮಾತಾಡ್ತಿ ವಿಡಿಯೋ ಹಾಕ್ಲಿಕ್ಕೆ ಗೊತ್ತಿಲ್ವಾ
ಕಿರಣ್ ಬ್ರೋನ ದಾನೆ ಲೇಜರ್ ಸಿಸ್ ಟುಗೆದರ್ ಅಂದ್ ಕಾಣೆಂಕ್ ನೆನೆಪಾಯ್ಜಿ ಇತ್ತೆ ಬಕದಾದ ಗೊತ್ತಿನ ಕಾಣೆ ಬೈಜಿರತ್ ಇತ್ತೆ ಒಲ್ಲ ಡ್ಯೂಟಿಲಲ್ಲಿ ರಂದೇನಿ ಎಲ್ಲೇ ಬರ್ಪಾರ ಕಿರಣ್ ಕಾಣೆ ಉಲ್ಲರಲ್ಲ ಪೆಂಗ ಮಾರ್ರೆ ಒಂದು ಪೆಂಗ ಮಾರ್ರೆ ದಾದಿ ಕಿರಣ್ ವ್ಯವಹಾರದಲ್ಲಿ ವಿಡಿಯೋ ಹಾಕೋದು ಹೇಗೆ ಅಂತ ಗೊತ್ತಜ್ಜಿಗೆ ಮಾರ ಅಯ್ಯೋ ದೇವ ನಿಕ್ ಪಂದು ಕೊರ್ರಾಗ ಹೆಂಗಲ್ಲ ವಿಡಿಯೋ ಬಲಿಪು ಅಯ್ಯೋ ದೇವ ಸಂಗೀತನಿಗೆ ಕಿರಣ್ ಬ್ರೋ ನೀವ್ ಹೇಳಿದಲ್ಲ ವಿಡಿಯೋ ಹಾಕ್ಲಿಕ್ಕೆ ಅವರಿಗೆ ಹೇಳಿ ಕೊಡಿ ಮಾರ್ರೆ ಬೇತೆ ಮೇನು ಎಡ್ಡ್ಯಾಪುಜಿ ಐ ಕವ್ವೆ ಎಡ್ಡ್ಯಾಪಿನಿ ಅವ್ವಾಂಡ ಐಟಲ್ಲ ಡುನೋಲಿ ಅತಿ ಶಾಂತ ಸಿಸ್ ದಾಲ್ ರೈಸ್ ಡುನೋಲಿ ವೆಯ್ಟ್ ಟ್ರೈ ಮಾಡಿದೆ ಓಕೆ ಟ್ರೈ ಮಾಡಿ ಈಗ ಬೇಡ ಈಗ ನನ್ನ ಲೈವಲ್ಲಿ ಇದ್ದೀರಿ ಈಗ ನನಗೆ ಸಪೋರ್ಟ್ ಮಾಡಿ ಸಂಗೀತ ನನ್ನ ಲೈವಲ್ಲಿ ಜನನೇ ಇಲ್ಲ ಎಲ್ಲ ಹೋಗಿದ್ದಾರೆ ನಿಮ್ಮ ಗಲಾಟೆಯಲ್ಲೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಮಾರ್ರೆ ಎಲ್ಲ ಹೋಗಿದ್ದಾರೆ 50 ಜನ ಆಗೋದು ಕೂಡ ಕಡಿಮೆ ಈಗ ಹೇಗೆ ಅಂತ ಗೊತ್ತಿಲ್ಲ ನನಗೆ ಎಂತ ಆಗಿದೆ ನನ್ನ ಲೈವ್ಗೆ ಅಂತ ಗೊತ್ತಿಲ್ಲ ಗೌತಮ್ ಅವರು ಹೋದ್ರಾ ರಾಘವೇಂದ್ರ 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 ಎನ್ನಿರೋ ವೆಯ್ಟ್ ಟ್ರೈ ಮಾಡ್ತೇನೆ ಉಂಡಿ ಕಿರಣ್ ವೆಜ್ ಸಾಂಬಾರ್ ಮಲ್ಪೆ ಬೊಕ್ಕ ಬೇರೆಗ್ ಚಪ್ಪುಜಿ ಅಂದಂದ್ರೆ ಅಡ್ಡ ಮುಜಿ ಮುಜಿ ಮಂತನತಿ ಪೊಕ್ಕಳದಾಯ್ ಇಂಕ ಸಾಂಬಾರ್ ಬಕ್ಕ ವೈಟ್ ರೈಸ್ಗೆ ಸಾಂಬಾರ್ ಶೋ ಕಾಪುಂಡಿ ಶಾಂತ ಸಿಸ್ ಹಾಯ್ ಸಂಪು ಸಂಪತ್ ಪೋಯೇರಿ ಸಂಪತ್ ಬತ್ತೇರು ಕೂಡ ಬತ್ತೇರಿ ಸಂಪತ್ ಹಾಯ್ ಸಂಪತ್ ವೆಲ್ಕಮ್ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿಹ ಮಾತು ನೂರಿದೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಅಂದು ಸಿಸ್ಪನದಲ್ಲಿ ಅಂದು ದಾಲ್ಡು ನೋಲಿ ಎಂಕ ದಾಲ ಜಾನ ಉಪವಾಸನೆ ಓ ದೇವರೇ ಮೇರೆಗೆ ದಾನೆ ಉಪವಾಸ ದಾನೆ ಉಪವಾಸ ಏಕಾದಶಿ ಲತ್ತದಲ್ಲ ಇನಿ ಬಕ್ಕ ದಾನೆ ಉಪವಾಸ ಇನಿ ಏಕಾದಶಿಯಾ ಅಂದ ಏಕಾದಶಿನಿ ಹೇಮಂತ್ಗ ಬಲಸರ ಉಂಡುಗೇನಿ ಹಾ ಕ್ಯಾಟಸ್ಕೋತೀರಾ ಹಾಗಲ್ಲ ಆಗುದಿಲ್ವಾ ಮಲ್ಲೇಜಿ ನೀನೆಂತ ಗೊತ್ತುಂಟಾ ನೀನು ಯೂಟ್ಯೂಬಲ್ಲಿ ಸರ್ಚ್ ಮಾಡು ವಿಡಿಯೋ ಹೇಗೆ ಹಾಕುದಂತ ಆಯ್ತಾ ದಾನೆ ಸಂಪು ಪನದಲ್ಲಿ ಉಪವಾಸ ಪನದಲ್ಲೇರು ದಾಯ ಉಪವಾಸೆ ಕಾಲಿ ರಡ್ಡೆ ಇಟ್ಟಮ್ಮ ಶಾಂತ ಸಿಸ್ ಅಂದು ಬಕ್ಕ ಇಂಜಿನೆ ತಿನ್ಪುಜಿ ಬಕ್ಕ ದಾದಾನ ಪ್ರವೀಣೆ ಮಲ್ಪುನು ಶಾಂತ ಸಿಸ್ ಅಪ್ಪಳ ಕೈತು ತಿನ್ಪೇರಿಗೆ ಅದೇ ಶಾಂತ ಸಿಸ್ ಅಪ್ಪಳ ತಿನ್ಪರತೇರು ಬಕಾರ ಚಟ್ನಿ ಮಲ್ಪೇರು ಅಂಚಪುರ ಮಲ್ಪೇರು ನೀವು ಯಾರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ಅವರೆಲ್ಲ ಬರಲ್ಲ ಯಾಕೆ ಬರಲ್ಲ ಎಂಥದ ಮಾಡಿದ್ದೀರಾ ನೀವು ಯಾಕೆ ಬರಲ್ಲ ದ ವೆಜ್ ಕಿರಣ್ ಬ್ರೋ ನಾನ್ ವೆಜ್ ತಿನ್ಪುಜಿ ಇತ್ತೆ ವೆಜ್ ಕಿರಣ್ ಬ್ರೋ ನಾನ್ ವೆಜ್ ತಿನ್ಪುಜಿ ಅಂದ ಇತ್ತೆ ವೆಜ್ ಯಾಕೆ ಬರಲ್ಲವಾ ಸಂಗೀತ ಯಾಕೆ ಬರಲ್ಲ ಏನಾಯ್ತು ಅಂದ ಸಿಸ್ಪನ ಚಾನಲ್ ಇರೋರು ಸಪೋರ್ಟ್ ಮಾಡೋದು ಕಡಿಮೆ ಹೌದೌದು ಚಾನಲ್ ಇರೋರು ಸಪೋರ್ಟ್ ಮಾಡೋದು ಕಡಿಮೆ 15 ನಿಮಿಷ 10 ನಿಮಿಷ ನಾವು ಕೂಡ ಅಷ್ಟೇ ಹೋಗುದು ಎಲ್ಲರ ಚಾನಲಿಗೆ ನಾನು ಕಡಿಮೆ ನಾನು ಎಲ್ಲರಿಗೆ ಎಲ್ಲ ಹೋಗುದಿಲ್ಲವಾ ನಾನು ಹೋಗುದು ಗೀತಾ ಸಿಸ್ನ ಲೈವಿಗೆ ಮತ್ತೆ JNS ಲೈವಿಗೆ ಮತ್ತೆ ಗಿರಿಜಾ ಸಿಸ್ನದು ಮತ್ತೆ ಹೋದ್ರೆ ಭಾನುವಿ ಸಿಸ್ನ ಭಾರಿ ಕಡಿಮೆ ಹೋಗುದು ಪಾಪ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಅವರ ಲೈವ್ಗೆ ಹೋಗ್ಲಿಕ್ಕೆ ನನಗೆ ಟೈಮೇ ಸಿಗುದಿಲ್ಲ ಮಾರ್ರೆ ಅದೇ ಆಗ್ತಿದೆ ಅವರಿಗೆ ಒಂದು 15 ನಿಮಿಷ ಅದು ಸಪೋರ್ಟ್ ಕೊಡಬೇಕು ಅವ್ರು ಕೊಡ್ತಾರೆ ಸಪೋರ್ಟ್ ಕೊಟ್ಟರೆ ಅವ್ರು ಸಪೋರ್ಟ್ ಕೊಡ್ತಾರೆ ವಿಡಿಯೋ ಮೊಬೈಲಲ್ಲಿ ಉಂಟಾ ನಿಮ್ಮದು ತೆಗೆದು ವಿಡಿಯೋ ಇಲ್ಲಿ ಸಂಗೀತ ಸಿಸ್ ಅವರೇ ಪನದಲ್ಲಿ ಸಂಗೀತ ಸರ್ ಅದಕ್ಕೆ ನೀವು ಚಾನಲ್ಗಳಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತೇನೆ ಮತ್ತು ಯಾರಿಗೆ ನಾವು ಸಪೋರ್ಟ್ ಮಾಡೋದು ಹೇಳು ನಾನು ಅಷ್ಟು ಮಾಡ್ತೇನೆ ನನಗೆ ಸಾಕಷ್ಟು ಮತ್ತೆ ಯಾರು ಬರುವುದಿಲ್ಲ ಮಾರ್ರೆ ವೈರಲ್ ಕೂಡ ತೆಗೆದಿದೆ ಮಾರ್ರೆ ಶಾರದಾ ನನಗೆ ನಿದ್ದೆ ಬರ್ತದೆ ಶಾರದಾ ಸಿಸ್ ಬಂದರು ಹಾಯ್ ಸಿಸ್ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ಡನ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಶಾರದಾ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶಾರದಾ ಸಿಸ್ ಶಾಂತ ಸಿಸ್ ಸೂಪರ್ ಪರದಿಲ್ಲ ಶಾಂತ ಸಿಸ್ ಜಪ್ಪೆರಿಜಿ ಜಪ್ಪು ಜರ
ಓಲ್ ಉಳ್ಳಾರ್ ತೂವರೆ ಇಜ್ಜರ್ ಯಾನ ಉಲ್ಲೆ ಮೂಲೆ ಇಲ್ಲೆ ಯಾನ್ ಒಡೆ ಎಲ್ಲ ಪೋತಿಜಿ ಕೋಡೆ ಕಾಂಡೆ ಬೈಜಿ ಮಾತ್ರ ಲೈವ್ ಕೋಡೆ ರಾತ್ರಿ ಲೈವ್ ಬತ್ತಿತ್ತೆ ಕಾಂಡೆ ಚೂರು ಬಿಸಿ ಇತ್ತೆ ಅಂಚ ಇನಿ ಕಾಂಡೆ ಬೈದಿತ್ತೆ ಸಂತೋಷ್ ಲೈವ್ಗ್ ಈರ್ ಬೈಜಾರು ಯಾನ್ ಮೂಲೆ ಇಲ್ಲ ಯಾನ್ ಈ ಜಾಗ ಬುಡ್ದು ಪೋಪುಜಿ ಬಿಲ್ಕುಲ್ ಪೋಪುಜಿ ಯಾನ್ ಮೂಲೆ ಬತ್ತುಕುಲ್ ಒಡ್ನೆ ಅಪ್ಪಲ್ ಇನಿಕುಲ್ ಬತ್ತ ಮೂಲ್ ಬತ್ತ ತುಯ್ಯಾಡಾಡಿ ಈ ಜಾಗಡ್ ಯಾನ್ ಮೂಲೆ ಉಪ್ಪು ಏಪಲ ಬೇಲೆ ಉಂಡು ದೀಪ ಪೂರ ದೆಕ್ಕೆನೆ ಉಂಡು ಹಾ ಅಂದ ನಮ್ ಎಲ್ಲ ಗೌಜಿಜ್ಜತೆ ಎಲ್ಲ ಅಂಜತೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶಾರದಾ ಸಿಸ್. ನೀವು ಯಾರ ಲೈವ್ ಹೋಗ್ಬೇಡಿ, ನಿಮ್ಮ ಲೈವ್ಗೆ ಸಪೋರ್ಟ್ ಐಡಿ ಅವರು ಬರ್ತಾರಾ ಖಂಡಿತ ಬರ್ತಾರಾ ನೋಡು. ನೀವು ಸಪೋರ್ಟ್ ಐಡಿ ಅವ್ರು ಬಂದ್ರೆ ನಾನು ಮತ್ತೆ ಎಲ್ಲಿಗೆ ಹೋಗುದಿಲ್ಲ, ಇಲ್ಲಿ ಇರ್ತೇನೆ, ಯಾರ ಲೈವ್ಗೆ ಹೋಗುದಿಲ್ಲ. ನೀವು ಸಪೋರ್ಟ್ ಐಡಿ ಬರ್ಬೇಕಲ್ಲ ಫಸ್ಟ್. ಮ್ಯೂಟ್ ಸಪೋರ್ಟ್ ಸಿಸ್ ವಾಪಸ್. ಓಕೆ ಶಾಂತಸಿಸ್, ನೋ ಪ್ರಾಬ್ಲಮ್. ಓಕೆ ವಾವ್ ಉಪ್ಪಡು ಶಾಂತಸಿಸ್ ಮನ್ಪೆರ ಮಸ್ತ್ ಬಂಗ ಆತೆ. ಉಪ್ಪಾಡು ಶೋಕಾಪುಣ ಅಂಗಡಿ ತಿಕ್ಕೊಂಡು ಉಪ್ಪಾಡು ಅಮ್ಮ ಪಾಡುವೆರು ಉಪ್ಪಾಡು ಶೋಕಾಪುಣ ಉಪ್ಪಾಡು ತಿಂದವಾಗ ತಿನ್ನೊಂದೇ ಪ್ರಿಯ ಅಂತ ತಿನ್ಪಿನೇ ಇಚ್ಚಿ ಅಂದೆ ನಮ್ಮ ಚೂರು ಬಿಸಿ ಇತ್ತ ಅಂದೆ. ಓಕೆ ಸಂತೋಷ್ ಅವರೇ, ಓಕೆ ಮನಸಾಣಿ ಸಂತೋಷ್ ಬ್ರೋ ತಾದಿ ಕಜಿಪು ಮಲ್ಪುನು ಒಡೆಗು ಶಾಪುದ ಕಿರಣ್ರು ಅಂದ್ ಮಲ್ಪುರಿ ಏತು ಬಂಗೊಂಡು ಅತಿ ಶಾಂತಿಸಿ ಮೂರೋಡು ಕ್ಲೀನ್ ಮಲ್ಪೋಡು ಮಸಾಲೆ ಪಾಡೋಡು ಕಡೆ ಓಡು ಒಗ್ಗರಣೆ ಪಾಡೋಡು ದೀವು ಓಡು ಅದೇ 5 ಒಂಜಿ ಎಲ್ಲೆ ಬಾಟ್ಲಿಕ್ಕೆ ಅಂತ ನಾಪು ಜಾಸ್ತಿ ತಿಂದ್ರೆ ಬಲ್ಲಿ ಅಂದಂದು ಇಂಕ ಉಪ್ಪಡ್ ಪಂಡಿತ ಸೇಪು ನಾನು ಉಪ್ಪಡ್ ತಿನ್ಪುಜಾನ್ ಬಿಲ್ಕುಲ್ ಇಂಕ ಏನ ಮಾಮಿನ ಕುಲ ಪಾಡುವೇರು ಅಕ್ಕನವ್ರು ಕುಕ್ಕ ಆಪಡತ್ತೆ ಗುಜರಾತ್ ಅಕ್ಕ ಪಾಡ್ದು ಕನ್ಪೇರು ಮಾಮಿನ ಕ್ಲಿಕ್ಲ ಕಬಾಬ್ ಅನ್ನೋದಿಲ್ಲೇರಿ ಯಾನ್ ಚೂರ್ಲ ಮುಟ್ಟು ಜೈಕ್ ಮಾಮಿ ಪನ್ಪೇರು ಮೊಲೆದಾಲ ಬೊಡ್ಚಿ ಒಂದು ಉಪ್ಪಳು ಬೊಡ್ಚಿ ಅಪ್ಪಳ ಬೊಡ್ಚಿ ಅಪ್ಪಳೆಲ್ಲ ಪುರ ಮಲ್ಪದ ಕನ್ಪೇರು ಅಕ್ಕನಕುಲು ಯಾನು ಊಲ ತಿನ್ಪುಜಿ ಮೀನು ಮಾತ್ರ ಶಾಂತ ಸಿಸ್ತೆಲ್ಪೇರು ಐಕ 5 ಬಕ್ಕ ಮಾಮಿ ಅಂತ ಕಮ್ಮಿ ಮಲ್ಪಡ ಅತ್ ಯಾನ್ ಆರ್ಲ ಬಕ್ಕ ತಿನ್ಪಿನ ಕಮ್ಮಿ ಉಪ್ಪಡಿತ ಅರಿಗ ಆಪುಜಿ ಹೆಚ್ಚ ಉಪ್ಪುದ ಖಾರ ತಿಂಡು ಪ್ರೆಷರ್ ಉಳ್ಳದ ಅಂಚ ಐಕಿತ್ತೆ ಒಂತೇನೆ ಅವ ಪನ್ಪಿನ ಅಕ್ಕಡ ಮಲ್ಪನಾಗ ಅಕ್ಕಲ್ನ ದಾಸೆ ಮಿದೆ ಎಣ್ಣೆದ ಉಪ್ಪಾಡು ಗೊತ್ತಾಂಡೆ ಅವಳ ಎಡ್ಡೆ ಹಾಕೊಂಡು ಮೋನು 1 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಬಲೆ ಒಂದುಂಡು ಬಟರ್ ಉಂಡಿಯಾ ಬಟರ್ ತಿನ್ಪು ಪಪ್ಪ ಬಟರ್ ಕಂದೇರು ಅಲ್ಪ ಪಾಡ್ದಿತ್ತೆ ಪೋ ಲೋಟೆಡ್. ಶಾಂತ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ದಾಯ ಸಿಸ್ ಎಂಕದಾದನೆ ಎಂಕ್ ಉಪ್ಪಡಿ ಇಷ್ಟ ನಿಜ್ಜಿಯೇ ಅಮ್ಮವರ ಪಾಡುವೇರು ಆಯ್ತಾ ಕುಕ್ಕು ಮಾತ್ರ ತಿನ್ಪಿನಿ ನಾನು ಉಪ್ಪದ್ದು ಅವು ಜಾಗ ಇರೆಗ್ ಬರೆದು ಕೊಡ್ತೇರ ಸಂಗೀತ ಸಿಸ್ ಇಜ್ಜಿಯೇ ಒಂದು ಜಾಗ ಬರೆದು ಕೊಡ್ತಿದ್ದೀರಿ ಎಂಕ್ ഞാൻ ಮೂಲೆ ಕೊಡುಂಟು ಬರೆದು ಕೊಡ್ತಿದ್ದೀರಿ ಎಂಕಲ ನಾನ್ ವೆಜ್ ಇಷ್ಟ ಮೈ ಫೇವ್ರೇಟ್ ಅಂದತೆ ಇರೆಗ್ಲ ಇಷ್ಟ ಎಂಕಲ ಇಷ್ಟ ನಾನ್ ವೆಜ್ ಇತ್ತು ಮೀನ್ ಇತ್ತಲೇ ಅವ ಎಂಕ್ ಓಕೆ ವೆಜ್ ಅಪ್ಪುಜಿ ಎಂಕ್ ಅಂದಿ ಏರ್ ಅಕ್ಕ ಸಿಸ್ ಎನ್ನ ಹಸ್ಬೆಂಡ್ ಅಕ್ಕ ಎನ್ನ ಹಸ್ಬೆಂಡ್ ಮುಜ್ಜನ ಅಕ್ಕನ ಕುಲಿ ರೈಟ್ ಒರ್ತಿ ಅಕ್ಕನ ಅವಳು ಕಂಡನಿಲ್ಲ ತೋಟ ಪುರ ಉಂಡಕ್ಲಿ ಈಗ ಅಂಚ ಅಲ್ತ ಕುಕ್ಕು ಮಲ್ಪೇರದೆ ಕುಕ್ಕುದ ಅಪ್ಪಡು ಮಲ್ತು ಕನ್ಪೇರ ಕುಲು ಆರೆ ಮಲ್ತು ಕನ್ಪೇರ ಅಕ್ಕ ಮಾಮಿ ಅಂಚೆ ಆಂಜಿ ಅವು ಇದೇ ಮೇಟು ಪೋಯಡ ಉಪ್ಪುಡವಳು ಇದೇ ಅಮ್ಮಗೊಂತೆ ಕೊರ್ಪೇರು ಯಾನ್ ಬನ್ನಾಗ ಡಬ್ಬೆಡ್ ಪಾಡ್ದು ಕೊರ್ಪೇರು ಅಮ್ಮಗೊಂತೆ ಅಲ್ತ ಉಪ್ಪಾಡು ಬೊಕ ಚೀಪೆ ಉಪ್ಪಾಡು ಮಲ್ಪೇರು ಗೊತ್ತಿಲ್ಲ ಮೋರಪ್ಪ ಪನ್ಪುಜೆರೆ ಅವು ನಮ್ಮ ಕುಕ್ಕುನು ಇಂಚ ಪೇರೇಸಿದು ಮಲ್ತದ ಬೆಲ್ಲದ ಪಾಡ್ದು ಮಲ್ಪೇರದೆ ಅವು ಮಲ್ಪೇರು ಅವು ಶೋಕ್ ಹಾಪುಣಿ ಅವು ಹೆಂಗೆ ಮಲ್ತು ಕನಂದಿರ್ತಾರೆ ಅವು ಚಪಾತಿ ಒಟ್ಟು ತಿನ್ಪೇನು ಅವು ಎಡ್ಡೆ ಹಾಪುಣಿ ಇಂಕ ಅವು ಲಾಯಕ್ ಹಾಪುಣಿ ಅಂಚಾದಿ ಚೂರು ಬಚ್ಚಿದೀನಿ ರಂಡಿ ಯಾರು ಬಚ್ಚಿದೀನಿ ಅತ್ತೆ ಅಂಚ ದಾದಿ ಕಿರಣ್ ಬಲ್ಲಿ ಅಂಗಡಿದ ಉಪ್ಪಾಡು ಶಾಂತಿ ಸಿಸ್ತದ ಪಪ್ಪನ ಸಿಸ್ಸಕ್ಕಲ್ಲ ಅತ್ತ ಪಪ್ಪನ ಸಿಸ್ಸತ್ತು ಎನ್ನ ಹಸ್ಬೆಂಡ್ನ ಅಕ್ಕನಕುಲು ಗುಜರಾತ್ ಪಪ್ಪನ ಸಿಸ್ನಕುಲು ಪುರ ಮೂಲೆ ಈ ಊರುಡು ಎಪ್ಪುಡು ಪಪ್ಪಗಲ 4 ಜನ ಸಿಸ್ನಕುಲು ಲೇರು 4 ಅಕ್ಕನಕುಲು ಅತ್ತು ಒಂಜಿ ಬೆಗ್ಗಿ 3 ಅಕ್ಕನಕುಲು ಎನ್ನ ಪಪ್ಪಗಲ ಎನ್ನ ಹಸ್ಬೆಂಡ್ 3 ಜನ ಅಕ್ಕನಕುಲು ಯಾಲ್ ನಕಲಿನ ಅಕ್ಕನೆ ಬನ್ಪಿನಿ ಅತ್ತಿಗೆ ಬನ್ಪುಜಿ ಲೆಕ್ಕನ ಅತ್ತಿಗೆ ಬನ್ನಡತೆ ಯಾನಕಲಿನ ಅಕ್ಕನೆ ಬನ್ಪಿನಿ
ಗುರು ಪ್ರದಿ ಲೈಕ್ ಡನ್ ಪನೊಂದುಲ್ಲೆರ್ ಶಾರದಸಿ ಸಪೋರ್ಟಿಂಗ್ ಅಲ್ಲಿದೆ ಅಂದಿ ಕಿರಣ್ ಬ್ರೋ ಪನೊಂದುಲ್ಲೆರ್ ಅಂಗಡಿ ಉಪ್ಪಿನಕಾಯಿ ತಿನ್ಬೇಡ ಹುಳಿ ಇರುತ್ತದೆ ಇಲ್ಲ ಒಂದೊಂದ್ಸಲ ಅಂಗಡಿ ಉಪ್ಪಿನಕಾಯಿ ಚಂದ ಇರ್ತದೆಯಾ ನನಗೆ ಒಮ್ಮೊಮ್ಮೆ ತಿಂತೀನಿ ನಾನು ಕೂಡ ಅಲ್ಲ ಇಷ್ಟ ಅಂತಿಲ್ಲ ಉಪ್ಪಿನಕಾಯಿ ಅಷ್ಟು ಇಷ್ಟ ಇಲ್ಲ. ಶಾಂತಕ್ಕ ಜಪ್ಪುಜಿಂದ ದೊಂಡೆಗೆ ತಲ್ವೆ ಹೊಲದಲ್ಲೇರು ಅಯ್ಯೋ ದೇವ ಸಂಪತ್ ಎಂಕಲ್ ಅಂಚನೆ ಮನೆ ಶಾದ ಸಿಸ್ ಥ್ಯಾಂಕ್ ಯು ದಾನ ಸಂಪು ಮನೊಂದುಲ್ಲೇರು. ಓಕೆ ಸಿಸ್ ಬಾಯ್ ಈವ್ನಿಂಗ್ ಬನ್ನಿ ಸಿಸ್. ಓಕೆ ಓಕೆ ಬರ್ತೇನೆ ಓಕೆ. ಪಾಪ ಉಲ್ಲೇರ ಸಿಸ್ ಪಾಪಲೇ ಪಾಪ ಅಂದ್ಯಾಕ ಪಾಪ ಮುಜ್ಜನಲ್ಲ ಅವು ಜಾಗಗ ಬೇಜಾರಾವು ಇರ ತೂದು ಸಂಗೀತ ಸಿಸ್ ಅಂದಿ ನನ್ನ ತೂದು ಬೇಜಾರಾಪುಂಡು ದಾದ ಮಲ್ಪುನು ಅವು ಅಡ್ಜಸ್ಟ್ ಮಲ್ಪೊಡಿ ಯಾನ್ ಅಡ್ಜಸ್ಟ್ ಮಲ್ಪರ ಜವೇ ಅಡ್ಜಸ್ಟ್ ಮಲ್ಪೊಡೆ ನನ್ನ ಎಂಕ್ ಬೇತೆ ಜಾಗಿಜ್ಜತೆ ಐಕ್ ದುರ್ಗಕ್ಕ ಶಾಂತಕ್ಕ ನಮಸ್ತೆ ಬರಂದಿಲ್ಲೇರು ಗುರು ಪ್ರದೀಪ್ ಜನಕ ಬಾರಿ ಕಮ್ಮಿಲೇರು ಲೈವ್ ಅಂದಿ ಏನ ಲೈವ್ ಕಣ್ಣು ಬಿಡುದು ನೇರು ನಾನು ಹೊರ ಒಂಜಿ ಟೈಮ್ ನೂದು ಲೈಕ್ ಅನುಕೂಲದಿತ್ತೆ 2 ಗಂಟೆ ನೂದು ಲೈಕ್ ಆತ ನಿಗುಲು ಇತ್ತೆ ಉಂಡತೆ ದಾಲೆಜ್ಜಿ ಜನನೇ ಇಜ್ಜಿ ಬೇಜಾರಾವು. ಸಂಪತ್ತರೆ ನಮಸ್ತೆ ಆನೆ ಓರಿ ಅಜ್ಜಿ ಆನ ಮುಜ್ಜನ ಹಾಕಲು ಒಂಜಿ ಅಣ್ಣೆ ಉಳ್ಳೇರು ಒಂಜಿ ಮೆಗ್ಗೆ ಬಕ ಮೇರು ಮುಜ್ಜನ ಆನುಲ್ ಮೇರು ಒಂಜಿ ಅಣ್ಣೆ 3 ಜನ ಅಕ್ಕನಕಲ್ನ ಬಕ್ಕ ಮೇರ್ಲ ಮೆಗ್ಗೆಲ ಎರೆಗ್ಲ ಕಿರೀಟ ಇಜ್ಜಿ ಸಾಂತ ಸಿಸ್ ಕಿರೀಟ ಏರೇ ಗೊತ್ತು ಅಂದ್ರೆ ಅಂತ ಉಪ್ಪೆ ಕಿರೀಟ. ದುರ್ಗಾ ಪ್ರಸಾದ್ ಸಂಗೀತ ಪಾರಿವಾಳ ಓ ಮೈ ಗಾಡ್ ಸಂಗೀತ ಕಿರೀಟ ಉಂಡು ರಡ್ಡು ನಮ್ಮದ ಕಿರೀಟ ತೆಗಿತಾನೆ ಸಂಗೀತಾಗ ಈಡು ಜೋರುಲ್ಲ ರಂದಿ ಯಾನ್ ಜೋರೆ ಯಾನ್ ಮಸ್ತ್ ಜೋರುಲ್ಲೆ ಬೊಕ್ಕ ಏನಂತ ತೂನ ಗೊತ್ತಾಬ್ದು ಯಾನ್ ಜೋರೊಂದು ಸಂತೋಷ್ ಬ್ರೋ ಏನಂತ ತೂನ ಗೊತ್ತಾಬ್ದು ಯಾನ್ ಜೋರುಲ್ಲ ಅಂದು ಅಂದು ತಿಕ್ಕಿಜಿ ಕಿರಣ್ ಬ್ರೋ ಯಾನ್ ಬಂದಾಗ ಲೇಟ್ ಅನ್ ಇರೇಗ್ದಯ್ಯ ಅವು ಡೌಟ್ ಬರ್ತೀನಿ ಸಂತೋಷ್ ಬ್ರೋ ಯಾನ್ ಜೋರ್ ಅಂದು ಪಾತೆರ್ ರೇಟ ದುರ್ಗಕ್ಕ ಎಂಕ್ ಉಪ್ಪಡು ಅಲರ್ಜಿ ಅಲರ್ಜಿನ ಮಾತ್ರೆ ಪರೋಡೆ ಬಾರ್ರೆ ನಾವಂದು ಗುರು ಪ್ರದೀಪ್ ಅಲರ್ಜಿನ ಮಾತ್ರೆ ಕಂತಿಲ್ಲರ್ದು ಓಡೆ ಹಾಪುಂಡು ಇಜಿ ನೀರಿಗೆ ಮಾತಲ ಅಲರ್ಜಿ ಪ್ರಧಾನ ಅಲ್ಪುಂಡು ಹೌದಾನಿ ಅಂಚಾಯಿನಿ ಓವಿಯೇ ಓವು ಅಂಚಾಯಿನಿ ಶಾಸ್ತ್ರಿ ಸೆಲ್ತೊಂದುಲ್ಲೇರು ಅಂದ ಬೇರೆಗೆ ಅಲರ್ಜಿಗೆ ಪತ್ತುಲ ಅಲರ್ಜಿಗೆ ಉನಡಿ ಏನಲ್ಲ ಪಂಡೇರಿಗೆ ಐಕ್ಲ ಅಲರ್ಜಿ ಪಂಡೇರಿ ಐಕ್ಯಾನ್ ಪಂಡೆ ಮಾತ್ರ ಕಂತ ಕೈತಲ್ಲಿ ದಿವಡವ ಅಲರ್ಜಿದ ಹೌದಾನಿ ಅಂಚಾಯಿನಿ ಓವಿಯೇ ಸಂತೋಷ್ ಬ್ರೋ ಓವು ರವಿ ಅವರು ಬಂದ್ರು. ಹಾಯ್ ರವಿ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದಿಯೇ ವೈಟಿ ಮಾಮಗ ಕಂಪ್ಲೇಂಟ್ ಕೊರ್ಕ ಬಲೆ ಸಾಂತದಿಸ್ ಅಂದಿಯೇ ದಾನನ್ನು ಗೊತ್ತು ಜನ ಹೊರಾನೆ ಕಮ್ಮಿ ಮಲ್ತಿರೇರೆ ಗೊತ್ತು ತೂದು ಸಾಕಾಣ ನಿಕ್ಲಿಗೆ ಅಂಚೆ ಈ ಜಾಗಲೇನೆಲ್ಲ ತೂದು ಸಾಕಾಣತೆ ಅಂಚ ಅಕ್ಲೆಲ್ಲ ಸಾಕಾದಪ್ಪು ವೈಟಿ ಮಾಮ ಕೋಪಡುಲ್ಲೇರು ವೈಟಿ ಮಾಮ ಎಂಡ ಏನ ಮಾಮನ ಮಗೆತೆ ಅಂಚ ರಾಜನಾಗ ಕೂಡ ವೈರಲ್ ಕೊರುವೇರು ಮಂಡೆ വെച്ച് ಅಲ್ಪಚ್ಚಿ ಇಲ್ಲ ಯಾನೇ ಮಂಡೆ വെച്ച് ಅಲ್ಪಚ್ಚಿ ಅಂದು ಕಿರಣ್ ಬ್ರೋ ಪೋಯಿ ಬರೋದಿಲ್ಲ ಪೋದುವಲ್ಲಿ ಕೇಳಲಿ ಸರಿ ಕೇಳಿ ಪ್ರಶ್ನೆ ದೀದ್ ಕೇಳಲಿ ಆಕಳ್ದ ಸರಿ ಪ್ರಶ್ನೆ ದೀದ್ ಕೇಳಿ ಆಕ್ಲೆ ನಮ್ಮ ಕನ್ನಡ ತುಳು ಅರ್ಥ ಒಂದಿಯೇ ವೈಟ್ ಇದಾಕ್ಲಿ. ಶೇಖರ್ ಬಂಗೇರ ಅವರು ಬಂದ್ರು. ಹಾಯ್ ಶೇಖರ್ ಬಂಗೇರ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯ್ತಾ. ಶೇಖರ್ ಅವರೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಲೈವ್ ಜನ ಕಮ್ಮಿ ಅಂದಿಯೇ ಅವೇ ಕೋಪಡುಂಡು ವೈಟಿ ಮಾಮ ಕೋಪಡುಂಡು ಅವು ಏಪ ಸರಿ ಅಪ್ಪನಪ್ಪಗ ವೈರಲ್ ಕೊರು ಲೈಕ್ ಡನ್ ಸಿಸ್ಟರ್ ಅಂತೇಳಿ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಶೇಖರ್ ಅವರೇ ಒಂದು ಲೈಕ್ ಕೊಡಿಯಾ ನೆತ್ತೊಂದು ಬಲೆ ಸಂತೋಷ್ ಬ್ರೋ ಪಣದುಲ್ಲೇರಿ ಮುರಣಿ ಪಂಡಿಲ ಲವ್ ಪಂಡೆ ಅಲರ್ಜಿ ಅಂದಂದು ನಡ್ರಡು ಮಾತ್ರ ಎದುರು ನಾವು ಮಾರೆ ಉಪ್ಪಡು ಪಂಡೆ ಅಲರ್ಜಿಗೆ ಅಯ್ಯೋ ದೇವ ಮಾತೇನಲ್ಲ ಉಪ್ಪಡು ಪಂಡ ಬಾಯಿ ನೀರು ಬರ್ಬಿಡು ಉಪ್ಪಡು ಬಂದಾಗ ಉಪ್ಪಡು ಪುದರ್ ಪಂಡಾಗಲಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ಪನದುಲೇರು ಏರು ಈರು ಜೋ ಎಬ್ಬೆ ಕುಸಲ್ ಮನ್ಕೊಚ್ಚೀರು ಸಂಗೀತ ಅಂದಂದೆ ಯಾನ್ ಜೋರೆ ಯಾನ್ ಎದುರೆದುರೆ ಪಾತೇರು ಅಂಚೆ ಜೋರು ಅಂತೆ. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು ಸೋ ಮಚ್. ಜೋರ್ ದಕ್ಲಿ ಜೋರು ಪಾಪ ದಕ್ಲಿ ಪಾಪ ಯಾನ್ ಅಂಚ ಡೈಲಾಗ್ ಎನ್ನು ಅಂಚ ಯಾನ್ ಜೋರಿಗೆ ಯಾನ್ ಸತ್ಯ ಯಾನ್ ಮಸ್ತ್ ಜೋರು ಜೋ
ಮ್ಯೂಟುಲ್ಲ. ದುರ್ಗಕ್ಕ ಒಂಜಿ ಕೈಟ್ ದುರ್ಗಕ್ಕ ಒಂಜಿ ಕೈಟ್ ಬೀರೆಲ್ ಒಂಜಿ ಲಕ ಇಜ್ಜಿ ಆಯಿನ ಬೀರೆಲ್ ಒಂಜಿ ಲಕ ಇಜ್ಜಿ ಎನ್ನ ಒಂಜಿ ಲಕ ಉಂಟುಲಿ ನೇ ಮೊಲ್ತುಲೆ ಪೂರ ಒಂಜಿ ಲಕ ಇಜ್ಜ ಒಂಜಿ ಲಕ ತೋಜ್ಜ ನಮಸ್ತೆ ವನ್ನ ತುಲಿ ಒಂಜಿ ಲಕ ತೋಜ್ಜ ಅದೇ ನಿಕಲ ಪೂರ ಒಂಜಿ ಲಕ ಇಜ್ಜಿ ಬಿಡಲಿ ಎನ್ನ ಒಂಜಿ ಲಕ ಉಂಡು ತುಲಿ ಗುಂಡು ಗುಂಡಾದು ಎಕಡೆ ಎಲ್ಲ ಪಂಡೆರೆನ್ನ ಕೈ ಶೋಕ್ಗೆ ಬಂಡೆ ಅಯ್ಯೋ ದೇವ್ರು ಶಾನ್ಸಿಸ್ ಸೇರ್ತದಲ್ಲೇ ಶಾನ್ಸಿಸ್ ಕಡೆ ಅಲ್ಲಿ ಪೋದಿತ್ತತೆ ಆರು ಪೊಂಜ ಪಂಟೆ ನೀರ ಕೈ ಶೋಕು ಹೆಂಗೆ ತಿಳಿಕೆ ಅಲ್ವಿನಿ ಯಾನೆಲ್ಲ ಹಸ್ಬೆಂಡ್ ಬರ್ಪಂಡಿನಿ ಏನ ಕೈ ಶೋಕುಂಡೆ ಹಾಗಾರ ವೀರ್ ಭಯಂಕರ ಗುರುವಲ್ಲಿ ವೀರ್ ಭಯಂಕರ ಆಕಿ ಹೆಂಗೆ ತೆಲಿಕೆ ಹತ್ರ ಇಲ್ಲ ಕೈ ಶೋಕುಂಡು ಅಂದ ಅವಾಗ ಹೆಂಗ್ ಕಾಣ್ತವ್ರು ತೋರುಂಟದ ಅಷ್ಟೇ ಸೋಕ್ ಕಾಣ್ತವ ಜೋಡು ಏನೇನು ಜೋರು ಬಂಡ ಊರ ಅಡಿಮೇಲ ಅವ ಸಂಗೀತ ಅದಂದು ಖಂಡಿತ ಅಡಿಮೇಲ ಅಪ್ಪು ಯಾರು ಕಲ್ಕೆಡಾಂಡು ಇಡೀ ಊರು ಕೇಂಡು ಯಾರು ಖಾಲಿ ಮುಟ್ಪೊಂತು ಕಲ್ಕೆಡು ಇಡೀ ಊರು ಬರ್ಪುಡು ಅಕಲೆ ಗೊತ್ತಪ್ಪಡು ಯಾನೇ ಕಲ್ಕಿಡಿಂದು ಫೇಮಸ್ ತೆಂಗೊಲು ಅಂಚ ಅಕಲೆಲ್ಲರದೇ ಕಲ್ಕೊಂಡು ಸಂಗೀತ ಸಿಸ್ ಮಸ್ತ್ ಸ್ಲಿಮ್ ಉಲ್ಲೇರು ಶಾಂತ ಸಿಸ್ ದೇ ಹೆಂಗ ಮಕ್ಕರ್ ಮಲ್ಪನಿ ಕಿರಣ್ ಮಕ್ಕರ್ ರವಿ ಅವರು ಹೋದ್ರ ರವಿ ಅವರೇ ಕಿರಣ್ ಮಕ್ಕರ್ ಆಯ್ತಲ್ಲ ಕೂಡ ಸ್ಲಿಮ್ ಉಳ್ಳೆ ಗೀತೆ ತೋರಲ್ಲೇ ಕೂಡ ಸ್ಲಿಮ್ ಪ್ರಾಯರ ಆಪುಜಿ ಮಾರ್ರೆ ಈತೆ ಯಾವ ನಾನು ಆಳ ನೆರೆದು ತೋರಣೆ ಆಪಿನಿ ಸಪುರ ಅವರೇ ಆಪುಜಿ ದಾದಿ ಕಿರಣ್ ಬ್ರೋ ಪನದಲ್ಲಿ ಕೇಳಲಿ ಶಾಂತ ಸೇಸಿ ಕಿರಣ್ ದಾದ ಕೇಳಲಿ ಯಾಕಂದ್ರೆ ಚವ್ವಿ ಮೆಸೇಜ್ ಸಪೋರ್ಟ್ ಮೆಸೇಜ್ ದಾದ ನಿಂಗೆ ಗೊತ್ತಪ್ಪು ಗುರು ಪೋಯರ್ ಆದತೆ ಪೂರ ಪೋಯರ್ ಏತ್ ನಿಮಿಷ ಉಂಡು ನನ್ನ ತನನಂ ಎನ್ನಲು ಮನಸ್ಸು ನೀನೇ ಕಾರಣ ಮನಸ್ಸು ಮಿಡಿದ ಮಾತೆ ನನಗೆ ಮದುವೆ ತೋರಣ ಹಾಡೆ ಮಂತ್ರ ಆಕಾಶ ಭೂಮಿ ಎಲ್ಲ ಚಪ್ಪರ ತೂಲೆ ಕ್ಯಾಮರಾ ತೋಜಿಯ ಸಂಗೀತ ಅಂದ್ ಕ್ಯಾಮರಾ ಏತ್ ತೋರ ತೋಜಿಯ ತೂಲೆ ಒಕ್ಕಡೆ ದಾಯಿ ಮಕ್ಕರ್ ಮಲ್ಪರೆ ಅಂತ ತೋರಲ್ಲೇ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಸುರಿಯುವ ಸೋನೆಯು ಸೋಸಿದೆ ನಿನ್ನದೇ ಪರಿಮಳ ಯಾರ ಕನಸಲು ನೀನು ಹೋದರೆ ತಳಮಳ ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನನು ಮೊಗವನು ಕಂಡ ಕ್ಷಣ ಸೇಮನೆ ಕೊನ್ನ
ಹಾಗೆ ಸುಮ್ಮನೆ ഇച്ചി സ്ലിമ്മുള്ളൊരു സംഗീത ഇച്ചി ഞാൻ തോറല്ലേ എനിക്ക് ದಾಲ ಬೇಜಾರಿಜ್ಜಿ ತೋರ ಪಂಡಲ ಸ್ಲಿಮ್ಮು ಪಂಡಲ ದಾಲ ಬೇಜಾರಿಜ್ಜಿ ಇಂಕ್ ഞാൻ എതിരെ പണ്ട് ഞാൻ തോറല്ലേ എന്ത് എനിക്ക് ದಾಲ ಪ್ರಾಬ್ಲಮ್ ಇಜ್ಜಿ ನನ್ನ ಹಸ್ಬೆಂಡ್ಗೆ ದಾಲ ಪ್ರಾಬ್ಲಮ್ ಇಜ್ಜಿ ಆಯ್ತು ಅಂಚ್ ಅರೆಗೆ ಬಚ್ಚಿನ ಅರೆಗಿಂಚ ಮೂಮೂಲ್ ಬಚ್ಚಿ ಅಲ್ಲ ತಂದ ಅಪ್ಪನರಿ ಯಾಕಂದ್ರೆ ದಾಲ ಬರ್ತೀರಿ ತೋರಾಳ ಬರ್ತಿದ್ದೀರಿ ಸಪ್ರಾಳ ಬರ್ತಿದ್ದೀರಿ ದಾಲ ಹೆಚ್ಚು ಅಲ್ಲೇ ಶಾಂತಸಿಸ್ ಜಂಪ್ ಅದು ಜೈದಿರ ಅಂದಿ ಚೆತ್ತೇರ್ತೋ ಜೋರು ಶಾಂತಸಿಸ್ ಅದು ಒಂದು ಮೊಬೈಲ್ ಜೆಪ್ಪಿರೋ ಅದೇ ಮಧ್ಯಾಹ್ನ ಇದ್ರೆ ಬರ್ಕೊಂಡು ಇತ್ತು ಪಂಡಿರತ್ತಾರೆ ಬೇಲೆ ಉಂಡು ಪಂಡಿರತ್ತೆ ಬೇಲೆ ಮಲ್ಪರ್ ಕೊಯ್ಯಿರ್ತೋ ಜೋರು ಇಂದೇ ಕಾಣೆ ಪ್ರೀತಿಸಿಸ್ ಬೈದಿತ್ತೇರಿ ಈತಾನೆ ಕಿರಣ್ ಪ್ರೀತಿಸಿಸ್ನಲ್ಲ ಇವಾಗ ಬತ್ತಿಚಾರು ಅಲ್ಲೇ ಉಲ್ಲೇರಿಗೆ ಜಯಿಚಿರಾರು ಉಲ್ಲೇರು ಇನಿತ್ತಾರು ಗಡಿ ಗಡಿ ಪೋದು ಕನ್ನಡಿ ತೂಪಿರಿ ಗ್ಲೋ ಆತನೆ ಇಜ್ಜಾರು ಅದು ಶಾಂತಸಿಸ್ ಗಡಿ ಗಡಿ ಪೋದು ಕನ್ನಡಿ ತೂಪರಿ ಇಜ್ಜ ಬಲ್ಲೆ ಗ್ಲೋ ಆತನೆ ಇಜ್ಜ ಏತು ಗ್ಲೋ ಆತನೆ ಅದೇ ಕೋಡೆ ಪೋದು ಬರ್ತಕ್ಕ ಇನ್ನು ಯಾವೇ ಬೇಲೆ ಅದೇ ಐಸ್ ಪ್ಯಾಕ್ ಪೂರ ದೀಪಿಚಾರ ಐಸ್ ಪ್ಯಾಕ್ ದೀಜಾರ ಹಾಯ್ ದುರ್ಗಾ ಸಿಸ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಿದೆ ಶ್ರೀಧರ, ನಿಮ್ದಾಯ್ತಾ? ಎಂತ ಸ್ಪೆಷಲ್ ಇವತ್ತು ಊಟಕ್ಕೆ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಎಂತ ಸ್ಪೆಷಲ್ ಇವತ್ತು? ಸುರಿಯುವ ಸೋನೆಯು ಸೂಸಿದೆ ನಿನ್ನದೆ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ. ಶಾಂತಿ ವರ್ಷ ಉಂಡೆ ಅಲ್ಪ. ಆಯ್ತು ದುರ್ಗಾ ಸಿಸ್, ವೆಜ್ ಊಟ ಅಂತ ಹೇಳ್ತಾ ಇದ್ದಾರೆ. ನನಗೆ ಶಾಂತ ಸಿಸ್ ವನಸ ಅಂಡೆ ಅಂತ ಕೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ವರ್ಷ ಉಂಡೆ ಶಾಂತ ಸಿಸ್ ಪನದಲ್ಲಿ. ಶಾಂತ ಸಿಸ್ ಪೋಯರಾ ಅಂದಿ ಓಮನ್ ಉಲ್ಲೆ ದಾದಾಂಡಲ ಪಂಡ ಕೇನುಂಡೆ ಎಂಕ್ ಪನದಲ್ಲಿ ಕೇಂಡೆ ಸಿಸ್ ಏನ್ ಬಣ್ಣ. ಓಕೆ ವಾಂಡರ್ಫುಲ್. ಮುಂದೆ ಆಂಡ್ ಶ್ರೀಧರ್ ಬ್ರೋ ಪನದಲ್ಲೇರು ಗೌಜಿಂಡೆ ಕೊರಲ್ ಪಾಡ್ರಂಡ ಅವಳು ಇಚ್ಛತೆ ಅವಳು ಪುರ ಇಚ್ಛ ಅಂದತೆ ಕೊರಲ್ ಪಾಡ್ನ ಎಂಗ್ಲೆ ಮೂಲು ಚೌತಿದಾನಿ ಕೊರಲ್ ಪಾಡ್ರೆ. ಏ ಕಿರಣ್ ನಿಖಿಲ್ ಅಲ್ಪ ಇನಿಯೇ ಕೊರಲ್ ಪಾಡ್ರೆ ಇಜ್ಜಿ ಪನದಲ್ಲೇರು ಉಂಡು ಉಂಡು ಕಿರಣ್ ಬ್ರೋ ಏಪ ಮುಗಿ ಉಂಡು ಉಲ್ಲೆ ಪನದಲ್ಲೇರು. ಹೌದೌದು ಇದ್ದಿರಲ್ಲ. ಓಕೆ ಗಣಪತಿ ದೀಪುನು ಸಿಸ್ ಈ ನಿಕಲ್ ಗಣಪತಿ ಪರ ಅಂಚ ಏಪಲ ದೀಪೇರ್ಗೇನೆ ಅತಿ ವರ್ಷ ಫಸ್ಟ ಎಂಗಲ್ಲ ಅಜ್ಜಿಲ್ಲ ದೀಪೇರು ಗಣಪತಿ. ಬುಧವಾರ ದೀಪೇರು ಗಣಪತಿ ಮಕ್ಕ ಗುರುವಾರ ನೀಡು ಪಾಡ್ರೆ ಗಣಪತಿನ ಅಂಚೆ ಗುರುವಾರ ಪುರ ಮೆರವಣಿಗೆ ಪುರ ಉಂಡು. ಅಂಚೆ ಗುರುವಾರ ಅಡೆ ಪೋಪ ಎಂಗಳು ಗುರುವಾರ ಲೈವ್ ಇಜ್ಜಿ ಬಯ್ಯ ಮಧ್ಯಾಹ್ನ ಕಾಂಡೆ ತುಪ್ಪೆ ಕಾಂಡೆ ಮಲ್ಪೆ ಮಧ್ಯಾಹ್ನ ಲೈವ್ ಇಜ್ಜಿ ಗುರುವಾರ. ಬುಧವಾರ ದಾನಿ ಕಾಂಡೆ ಇಜ್ಜಿ ಲೈವ್, ಚೌತಿ ದಾನಿ ಕಾಂಡೆ ಇಲ್ಲ ಲೈವ್. ಅತ್ತೆ ಜೋರುಂಡೆ ಬರ್ಸ ಶಾಂತ ಸಿಸ್ಪನದಲ್ಲೇರು ಅಂದಂದ ಅವಳು ಬರ್ಸ ಮತ್ತೆ ಜೋರು ಬರ್ತೀರಂತೆ. ಶ್ರೀಧರ್ ಬ್ರೋ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಂದೆಯ ವಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸೆರೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ದೂರದ ಊರಿಂದ ಹಮ್ಮಿರ ಬಂದ, ಚಟ್ಟಾರಿ ಸೀರೆ ತಂದ,
ಅದಲ್ಲಿ ಇಟ್ಟವನೇ ಈ ನನ್ನ ಮನಸ ಜೋಪಾನ ಜಾಣೆಯಿಂದ ಅದ ಮತ್ತಲ್ಲಿ ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೆಲೋಯ್ತು. ನೀ ಮುಡಿದ ಮಲ್ಲಿಗೆ ಹೂವಿನ ಗಂಧ ಕರೆದಂತು ಊರಿಂದ. ಇಟ್ಟಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಭಂಗ. ಇದೆ ತಾಳ ಕೊರಳು ಪಾಡ ಸಂಗೀತ ಸಸಿ ಎಂಕ್ಲಿಗೆ ನವರಾತ್ರಿ ಟೈಮ್ ಕೊರಳು ಪಾಂಡೆ. ಹಾ ಕೆಲವರಿಗೆ ನವರಾತ್ರಿ ಟೈಮ್ ಅಂದಂದು ಎಂಕ್ಲಿಗೆ ಮೂಲ ದೇವಸ್ಥಾನ ಕೊರ್ಲಾಕ, ಕೆಲವರಿಗೆ ನವರಾತ್ರಿ ದಪ್ಪಗ ಅಂಚ ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್ ಬ್ರೋ. ಶ್ರೀಧರ್ ಬ್ರೋ ನಿಮ್ಗೆ ತೆನೆ ಹಬ್ಬ ಉಂಟಾ? ಅಂದು ಕಿರಣ್ ಬ್ರೋ ಕೊನೊಂದುಲ್ಲೇರು ಅಂದಂದು ಕೆಲವರಿಗೆ ಮಾರನೇವಿ ದಪ್ಪಗ, ಕೆಲವರಿಗೆ ಚೌತಿ ದಪ್ಪಗ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ನೋವೆಲ್ಲ ದೂರಾಯಿತು. ಏನು ದುರ್ಗ ತೆನೆ ಹಬ್ಬ ಗೊತ್ತುಂಟ? ತೆನೆ ಹಬ್ಬ ಅದಕ್ಕೆ ಎಂತ ನ್ಯಾಟಿವಿಟಿ ಫೆಸ್ಟಿವಲ್ ಎಂತ ಹೇಳ್ತಾರೆ ಅದಕ್ಕೆ, ಅದು ಉಂಟಾ ಅಂತ ನಿಮ್ಗೆ ಕೇಳಿದ್ದು ನಾನು. ಹಬ್ಬ ಹಬ್ಬ ಗೊತ್ತಿಲ್ಲ ದುರ್ಗಾ ಸಿಸ್, ಹಾಗಾದ್ರೆ ನಿಮ್ಗೆ ಇರ್ಲಿಕ್ಕಿಲ್ಲ ಶ್ರೀಧರ್ ಬ್ರೋ. ಆ ಸಾಂಗ್ ಟೈಮ್ ಉಳಿಯಾನ್, ಆ ಸಾಂಗ್ ಟೈಮ್ ಉಳಿಯಾನ್ ಹೋತುಜಿಯೇ ಸಂಗತಿ ಸಿಸ್. ಓ ಟೈಮ್ ಉಳಿಯೇ ಬಂದೇ ಬಾಳಿನ ಬೆಳಕ ಪುಟ್ಟುದುಜಿ. ಪುಟ್ಟುದುಜರ ಯಾಲ ಪುಟ್ಟದುಪ್ಪಯ್ಯ ನಾನು ಅಡ ಪದ್ಯಂಟು ಉಂಡತೆ ಯಾನ್ ಪುಟ್ಟದುಪ್ಪೆ ಮಾರ್ರೆ. ಇಲ್ಲ ದುರ್ಗಾ ಸಿಸ್ ಅಂತ ಹೇಳ್ತಾರೆ. ಓಕೆ ಶ್ರೀಧರ್ ಬ್ರೋ. ಹೌದು ದುರ್ಗಾ ಸಿಸ್ ಅಂತ ಹೇಳ್ತಾರೆ. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಇದೆಯ ತುಂಬಿ, ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ಹೊಸಕ್ಕಿ ಹಬ್ಬ ಹೇಳುದಾ? ಓಕೆ ಹೊಸಕ್ಕಿ ಹಬ್ಬ ಉಂಟಾ ಶ್ರೀಧರ್ ಅವರೇ? ಹೊಸಕ್ಕಿ ಹಬ್ಬ ಅಂತೆ. ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಇಲ್ಲ ದುರ್ಗಾ ಸಿಸ್ ಅಂತೇಳಿ. ಓಕೆ ನಿಮ್ಗೆ ಓನಂ ಪನ್ಪಿನ ಐಕ್ಯನೇ ಕಿರಣ್, ಓನಂ ಪನ್ಪಿರತ್ತೆ ಅವೇನಾ? ಜೀವವೀನೆ ನೀನು ಮಿಡಿತದ ಸಂಗೀತ, ಭಾವಗೀತೆ ಬಾಳಿನೊಲುಮೆ ಸಂಕೇತ. ಇಂದು ಮಿಲನದ ಸಂತೋಷ, ಶುಭ ಸಂತೋಷ ಸಂತೋಷ ಸಂತೋಷವು ಸಂಗೀತ. ಮಿಡಿಯುವ ಮನಗಳು ಎರಡು, ಮಿಡಿತದ ರಾಗವು ಒಂದೇ, ಕಾಣುವ ಕಣ್ಣಂಚಿನ ಸಂಚು ಇಂದು ಒಂದೇಯ. ದುರ್ಗಾ ಸಿಸ್ ಏನು ಊಟ ಮಾಡಿದ್ರಿ? ಇವತ್ತು ಬೀಟ್ರೂಟ್ ಪಲ್ಯ. ನಮಗೆ ವೆಜ್ ಇವತ್ತು, ಸೋಮವಾರ ಶುಕ್ರವಾರ ವೆಜ್. ಸೋಮವಾರ ಶುಕ್ರವಾರ ಕೋಳಿನ ಕುಯ್ಯಂಗಿಲ್ಲ, ಅದು ಪದ್ಯದ್ದು ಉಂಟಲ್ಲ, ಅದು ಬರುದಿಲ್ಲ, ನೆನಪಾಯ್ತು ನನಗೆ. ಹೌದು, ಅದೊಂದು ಎಂತ ಪದ್ಯ ಅಂತ ಗೊತ್ತಾಗುದಿಲ್ಲ. ನಿಮಗೆ ಕೇಳಿದಾಗ ನನಗೆ ಒಂದು ನೆನಪು ಬಂತು, ಅದು ಲಿರಿಕ್ಸ್ ಗೊತ್ತಿಲ್ಲ ಅದು.
ಹಾ, ಕೊಯ್ಯೋದಿಲ್ಲ. ಗುರುವಾರ ಸೋಮವಾರ, ಹೌದಾ? ಓಕೆ ಓಕೆ, ಹಾಗೆ. ಹ್ಮ್. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟೆಲ್ಲ ಕೃಷ್ಣ ಎನಬಾರದೆ. ಕೃಷ್ಣ ಎನಬಾರದೆ. ತಂಬೂರಿ ಮೀಟಿದವ ಬಬಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಬಬಾಬ್ದಿ ದಾಟಿದವ, ತಾಳವ ತಟ್ಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಂಬೂರಿ ಮೀಟಿದವ ಬಬಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಬಬಾಬ್ದಿ ದಾಟಿದವ. ಕೃಷ್ಣ ನಿಮ್ಗೆ ತುಂಬಾನೇ ಹತ್ರ ಇದ್ದಾರೆ ದುರ್ಗಾ ಸಿಸ್. ಹೌದೌದು, ಉಡುಪಿ ಕೃಷ್ಣ ಹತ್ತಿರ ಇದ್ದಾರೆ. ಆದ್ರೆ ನಮ್ಗೆ ವರ್ಷಕ್ಕೆ ಭಾರಿ ಕಷ್ಟದಲ್ಲಿ. ಹಾಗೆ ಕಷ್ಟ ಅಂತಲ್ಲ, ಹೋಗ್ಬೇಕಲ್ಲ, ದೂರ ಆಗ್ತದೆ ನಮ್ಗೆ ಇಲ್ಲಿಂದ. ತುಂಬಾ ದೂರ ಆಗ್ತದೆ, ಒಂದು ಸ್ವಲ್ಪ ಹೋಗ್ಬೇಕಲ್ಲ. ಹಾಗೆ ಸ್ಕೂಲ್ಗೆ ರಜೆ ಕೂಡ ಬೇಕು, ಹಾಗೆ. ಇಲ್ಲಿ ಹತ್ತಿರವೇ ಕೃಷ್ಣ ಮಠ ಉಂಟು, ಅಲ್ಲಿಗೆ ಹೋಗ್ತಾರೆ. ಅದು ಪುರಾತನ ಉಂಟು ಕೃಷ್ಣ ಮಠ, ಅಲ್ಲಿಗೆ ಹೋಗ್ತೇವೆ. ಉಡುಪಿ, ಹೌದೌದು, ಉಡುಪಿ ಹತ್ತಿರ ಉಂಟು. ಉಡುಪಿ ಉಂಟು, ಮತ್ತೆ ಇನ್ನೊಂದು ಮಂಗಳೂರಲ್ಲಿ ಒಂದುಂಟು, ಗೋಪಾಲಕೃಷ್ಣ ಮಂದಿರ ಅಂತ ಉಂಟು. ತುಂಬಾ ಕಡೆ ಇದೆ, ಇಸ್ಕಾನ್ ಟೆಂಪಲ್ ಇದೆ. ಅಲರೆ ಅಲರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ, ಶ್ರೀಕೃಷ್ಣ ನೀ ಬೇಗ ಬಾರೋ. ಆಯ್ತು, ಇನ್ನೇನೆ ಅನ್ನಪೂರ್ಣೆ. ಮಹಾಲಕ್ಷ್ಮಿ ಟೆಂಪಲ್ ಕೂಡ ಚೆನ್ನಾಗಿದೆ ದುರ್ಗಾ. ನೀವು ಹೋದ್ರಾ ಮಹಾಲಕ್ಷ್ಮಿ ಟೆಂಪಲ್ಗೆ? ಹೋದ್ರೆ ಚೆನ್ನಾಗಿದೆ ಅಲ್ಲ, ತುಂಬಾ ಚಂದ ಮಾಡಿದ್ದಾರೆ ಮಹಾಲಕ್ಷ್ಮಿ ಟೆಂಪಲ್. ಇನ್ನು ನವರಾತ್ರಿ ಟೈಮಲ್ಲಿ ತುಂಬಾ ಇದಿರ್ತದೆ ಅಲ್ಲಿ, ನವರಾತ್ರಿ ಉತ್ಸವ ಎಲ್ಲ ಆಗ್ತದೆ ಅಲ್ಲಿ ನವರಾತ್ರಿ ಟೈಮಲ್ಲಿ. ಶಾರದೆ 9 ಶಾರದೆಯನ್ನು 9 ದೇವಿಯನ್ನು ಕುತ್ಕೊಳಿಸ್ತಾರೆ ಅಲ್ಲಿ, ಪೂಜೆ ಆಗ್ತದೆ, ಮೆರವಣಿಗೆ ಆಗ್ತದೆ. ದಸರಾದಾಗೆ ಉಚ್ಚಿಲ ದಸರಾ ಆಗ್ತದೆ. ಮೈಸೂರು ದಸರಾ ಉಂಟಲ್ಲ, ಹಾಗೆ ಮಂಗಳೂರು ದಸರಾ, ಉಚ್ಚಿಲ ದಸರಾ, ಎಲ್ಲ ಕಡೆ ತುಂಬ ಸಂಭ್ರಮ ಆ ನವರಾತ್ರಿ ಟೈಮಲ್ಲಿ. ಲಾಸ್ಟ್ 10 years ಬ್ಯಾಕ್ ಹೋಗಿದ್ದೆ, ಇವಾಗ ಬಸ್ನಲ್ಲಿ ಬರುವಾಗ ನೆನಪಾಯ್ತು ದುರ್ಗಾ ಸಿಸ್. ಹೌದಾ? ಈಗ ತುಂಬಾ ಚಂದ ಮಾಡಿದ್ದಾರೆ ಉಚ್ಚಿಲ. ಹೋದ ವರ್ಷ ಅದಕ್ಕಿಂತ ಮುಂಚೆ ಹೌದು, ತುಂಬಾ ಚೆಂದಾಗಿದೆ ಉಚ್ಚಿಲ. ಈಗ ಖುಷಿ ಆಗ್ತದೆ ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ. ನಾನು ಒಂದು ಸಲ ಹೋದದ್ದು ನಾನು ಅಷ್ಟೇ. ಆದ ನಂತರ ಉಚ್ಚಿಲ ದೇವಸ್ಥಾನ ಆದ ನಂತರ ಮೊನ್ನೆ ಒಂದ್ಸಲ ಹೋಗ್ಬೇಕಂತ ಎನಿಸಿದೆ, ಆಗ್ಲಿಲ್ಲ. ಮತ್ತೆ ನೋಡಿದೆ ಬಸ್ನಲ್ಲಿ ಕುಳಿತು. ಹೌದೌದು, ಬಸ್ನಲ್ಲಿ ಕಾಣ್ತದೆ ಈಗ. ಹತ್ತಿರ ಲಕ್ಷ್ಮೀ ಟೆಂಪಲ್ ಅಂದ್ರೆ ಅದುವೇ ಉಚ್ಚಿಲ ಲಕ್ಷ್ಮೀ ಟೆಂಪಲ್ ಅಂತ ಇರೋದು. ಬೇರೆ ಎಲ್ಲೂ ಗೊತ್ತಿಲ್ಲ ನಮಗೆ. ಹೌದಾ? ಹೋಗ್ಲಿಕ್ಕೆ ಆಗ್ಲಿಲ್ವ ಈ ಸಲ? ಅದಕ್ಕೆಂತವೇ ಬರಬೇಕು ಶ್ರೀಧರ್. ಮಂಗಳೂರಿನಲ್ಲಿ ಪುಣ್ಯಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ತಿರುಗಲಿಕ್ಕೆ ಬರಬೇಕು, ಒಂದು ರಜೆ ಮಾಡಿ. ಮುದದಿ ಮುಕುಂದ ಸದನಕ ಬಂದ, ದತಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ,
ಆನಂದ. ಹೌದೌದು, ಕಾರ್ ಮಾಡ್ಕೊಂಡು ಬರ್ಬೇಕು. ಹೌದು, ಕಾರ್ ಮಾಡ್ಕೊಂಡು ಬರಬೇಕು. ಆಗ ನಮಗೆಲ್ಲ ಕಡೆ ತಿರುಗಲಿಕ್ಕೆ ಆಗ್ತದೆ. ಕಾರ್ ಮಾಡ್ಕೊಂಡು ಬಂದರೆ ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬೋದು ಕಾರ್ ಇದ್ದರೆ. ಮತ್ತು ಹಾಲ್ಟ್ ಆಗಬೇಕು ಎಲ್ಲಿಯಾದರೂ ಹೋಟೆಲಲ್ಲೆಲ್ಲ, ಆಗ ಅದಾಗ್ತದೆ. ದುರ್ಗಾ ಅವರೇ ನಮಸ್ತೆ, ಹೇಗಿದ್ರೆ ನೀವು? ವೆರಿ ಹಾಯ್, ನಿಮಗೆ ಯೋಗ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಭೋಲೆನಾಥ್ ಅವರು. ಹಾಯ್ ಭೋಲೆನಾಥ್ ಅವರು, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಹೌದೌದು, ಮುರುಡೇಶ್ವರ ಬೀಚ್ ಸೂಪರ್. ಹೌದು ಹೌದು, ಎಲ್ಲ ಒಂದೊಂದು ಸಲ ಹೋಗಿದ್ದೇನೆ ಅಷ್ಟೇ, ಮತ್ತೆ ಹೋಗಲಿಲ್ಲ. ನನಗೆ ಟ್ರಾವೆಲ್ ಮಾಡಿದರೆ ಸ್ವಲ್ಪ ವಾಂತಿ ಬಂದಾಗೆಲ್ಲ ಆಗೋದು. ಏನಂತ ಗೊತ್ತಿಲ್ಲ ಗಾಡಿಯಲ್ಲಿ. ಟ್ರೈನಲ್ಲಾದರೆ ಏನಾಗೋದಿಲ್ಲ. ವಿನೋದಲ್ಲಿ ಕುತ್ಕೊಂಡ್ರೆ ನನಗೆ ಜಸ್ಟ್ ದೂರ ತಿರುಗಿ ತಿರುಗಿ ಹೋಗ್ಲಿಕ್ಕಿದ್ರೆ ತಿರುವು ಹೋಗ್ತೇವಲ್ಲ ನಾವು, ಆಗ ವಾಂತಿ ಬಂದಾಗೆ ವಾಮಿಟ್ ಎಲ್ಲ ಬರ್ತದೆ. ಅದು ಕಷ್ಟ ಆಗುದು ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ. ಅದಕ್ಕೆ ಮನಸ್ಸೇ ಇಲ್ಲ ಹೋಗ್ಲಿಕ್ಕೆ ಎಲ್ಲಿಗೆ ಕೂಡ. ಈಗ ಪಣಂಬೂರು ಬೀಚ್ ಕೂಡ ಚಂದ ಇದೆ. ಹೋಗ್ಲಿಲ್ಲ ನಾನು ಈ ಸಲ, ಹೋಗ್ಲಿಲ್ಲ ಅಷ್ಟೇ. ಹೌದೌದು ದುರ್ಗಾ ಸಿಸ್ಟರ್, ನನಗೂ ಕೂಡ ಹಾಗೆ ಆಗಿತ್ತು. ಹೌದೌದು, ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಆಗುದಿಲ್ಲ ಹಾಗೆ. ಅದಕ್ಕೆ ಬೇಡ ಅಂತವೇ ಆಗುದು ಎಲ್ಲಿ ಕೂಡ ಹೋಗ್ಲಿಕ್ಕೆ ಕೂಡ ಮನಸ್ಸೇ ಇಲ್ಲ. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಭೋಲೆನಾಥ್ ಅವರು. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಮೌನವೀನಾಗ. ನಿದ್ದೆ ಬಂದಾಗೆ ಆಗ್ತದೆ. ತುಂತುರು 4 ಗಂಟೆಗೆ ಎಂಡ್ ಮಾಡ್ತೇನೆ. ಈಗ 4 ಗಂಟೆ ಆಗೋಗಿ 3:43 ಆಯಿತು, 3:43 ಆಯಿತು. 4 ಆಗುವಾಗ ಎಂಡ್ ಮಾಡ್ತೇನೆ. ನಮ್ಮ ಬಸ್ನಲ್ಲಿ ನಾನು ಮಿಸ್ ಆದೆ. ನೀವು ಮಿಸ್ ಆದ್ರಾ? ಓ, ಮತ್ತೇನಾಯ್ತು? ಯಾರೋ ಪಾಪ ಬೇರೆಯವರ ಮೇಲೆ ವಾಮಿಟಿಂಗ್ ಮಾಡಿಬಿಟ್ರು ಪಾಪ. ಹೌದೌದು, ಹಾಗೆ ಆಗ್ತದೆ. ಸಡನ್ನಲ್ಲಿ ವಾಮಿಟಿಂಗ್ ಬರ್ತದೆ. ಒಂದು ಪ್ಲಾಸ್ಟಿಕ್ ಕೊಂಡೋಗುದು, ಅದರಲ್ಲೇ ವಾಮಿಟ್ ಮಾಡುದು. ವಾಮಿಟ್ ಬಂದರೆ ಹಾಗೆ ಕಷ್ಟ ಆಗ್ತದೆ. ಮತ್ತೆ ವಾಮಿಟ್ ಮಾಡಿ 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 ಸುಸ್ತಾಗ್ತದೆ. ಎಲ್ಲಿಗೆ ತಿರ್ಗ್ಲಿಕ್ಕೆ ಮನಸ್ಸಿರುವುದಿಲ್ಲ. ಹಾಗೆ ಆಗ್ತದೆ. ಏನು ತಿನ್ಲಿಕ್ಕೆ ಕೂಡ ಮನಸ್ಸಿರುವುದಿಲ್ಲ. ಹಾಗೆ ಆಗ್ತದೆ. ತುಂಬ ವೀಕ್ನೆಸ್ ಆಗ್ತದೆ. ಅದಕ್ಕೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಅಂದರೆ ಕಷ್ಟವೇ. ಹೌದೌದು ಹೌದು, ಹೋಗ್ಲಿಕ್ಕೆ ಆಸೆ. ಎಲ್ಲಿಗಾದ್ರೂ ಹೋಗಿ ಬರಬೇಕು, ಮಕ್ಕಳನ್ನು ತಿರುಗಿಸಿ ಬರಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಬೇಕು ಆಸೆ. ಆದರೆ ಈ ವಾಮಿಟಿಂಗ್ ಮಕ್ಕಳಿಗೆಲ್ಲ ಹಾಗೆ ಆಗಿಲ್ಲ. ನನ್ನ ಮಕ್ಕಳಿಗೆಲ್ಲ ಆಗಿಲ್ಲ. ಅವರಿಗೆ ಎ ಸಿಯಲ್ಲಿ, ನನಗೆ ಎ ಸಿ ಹಾಕಿದರೆ ಆಗೋದಿಲ್ಲ ಗಾಡಿಯಲ್ಲಿ. ಹಾಗೆ ಮಕ್ಕಳಿಗೆ ಖುಷಿ ಆಗ್ತದೆ, ಎ ಸಿ ಹಾಕಬೇಕು, ಹೋಗ್ಬೇಕು. ಹಾಗೆ ನನಗೆ ಸ್ವಲ್ಪ ಎಂತನ ಆಗ್ತದೆ ಎ ಸಿ ಗಾಡಿಯಲ್ಲಿ ಹೋದರೆ. ಹಾಗೆ ಟ್ರೈನಲ್ಲಿ ಹೋದರೆ ಪರವಾಗಿಲ್ಲ, ಹೋಗಿ ಬರ್ಬೋದು ಹಾಗೆ. ಆದರೆ ಟ್ರೈನಲ್ಲಿ ಹೋಗಿದ ನಂತರ ಅಲ್ಲೆಲ್ಲ ತಿರುಗಬೇಕಲ್ಲ. ಗಾಡಿ ಮಾಡ್ಕೊಂಡು ಹೋದರೆ ಒಳ್ಳೆಯದು ಒಂದು ಲೆಕ್ಕದಲ್ಲಿ. ಓಕೆ ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾರೆ. ಹೌದೌದು. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಏನಿದೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ನಮ್ಮದು
ಕೇರಳ ಸಿಸ್ ಲೈವ್ ಮಾಡುದಿಲ್ವಾ ಈಗ? ಮೊನ್ನೆ ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾ ಇದ್ರಲ್ಲ ಯಾವಾಗ್ಲೂ ಲೈವ್, ಈಗ ಸಿಗ್ತಾ ಇಲ್ಲ ನನ್ಗೆ. ಮಾಡ್ತಾ ಇಲ್ವಲ್ಲ, ಮಾಡ್ತಾ ಇದ್ರೆ ಒಮ್ಮೆ ಚೆಕ್ ಮಾಡ್ಬೇಕಾಗ್ತದೆ, ಇನ್ನು ಸರ್ಚ್ ಅಲ್ಲಿ ಹೋಗ್ಬೇಕಾಗ್ತದೆ, ಇಲ್ಲದಿದ್ರೆ ಒಮ್ಮೆ ನೋಟಿಫಿಕೇಶನ್ ಬರ್ತದೆ. ಮಾಡ್ತಾ ಇಲ್ಲ ದುರ್ಗಾ ಸಿಸ್ ಇವಾಗ, ಹೌದಲ್ವಾ? ಮಾಡ್ತಾ ಇಲ್ಲಲ್ಲ. ಮಾಡಿದ್ರೆ ವಿಡಿಯೋ ನೋಡ್ಲಿಕ್ಕೆ ಹೇಳಿದ್ದಾರೆ ಅವರು ನನ್ಗೆ, ನಾನು ವಿಡಿಯೋ ನೋಡ್ಲಿಲ್ಲ, ನೋಡ್ಬೇಕಿನ್ನು ವಿಡಿಯೋ. ಹೌದೌದು, ವಿಡಿಯೋ ನೋಡಿ ಅಂತಾರೆ ಅವರು. ಹೌದೌದು, ಬ್ಯುಸಿ ಇರ್ಬೇಕು ಅವರು. ಯಾನು ಉಲ್ಲೇ ಬಲೆ 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 ಸಬೇಕು ಬಲೆ ಗುರು ಅವರೇ ಬಕ್ಕ ಪನೋಡು ಗುರು ದಾದ ಎಲ್ಲರ ಜೊತೆ ಮಾತಾಡಿ ಬರ್ತಾರ. ವಿಡಿಯೋ ಮಾಡಿದ್ದಾರೆ ಗುರುದು, ಗುರುಪ್ರದೇವರೇ ವಿಡಿಯೋ ಹಾಕಿದ್ದೀರಾ ನೀವು? ಗುರು ಈರ್ ಯಾನ್ ಪಾಡಿನ ವಿಡಿಯೋ ತುಯ್ಯಾರೆ ಒಂಜಿ ತೂಲೆ ತೂದು ಕಮೆಂಟ್ ಪಾಡ್ಲೆ ಬಾಕಿ ಈನ ವಿಡಿಯೋ ತೋರಿಸಲ ಬಾಪುಂಡು. ಕಪಲ್ ಗೇಮ್ಸ್ ದ ವಿಡಿಯೋ ಪಾಡ್ದೆ ಒಂಜಿ ತೂಲೆ ತೂದು ವಿಡಿಯೋ ತೂದು ಕಮೆಂಟ್ ಮಲ್ಪ್ಲೆ. ಈರು ಒನಸ್ ಮಲ್ತಾರೆ ಎಂಚಿನ ಸ್ಪೆಷಲ್ ಇನ್ನು ಬೀಟ್ರೋಟ್ ನೀ ವೆಜ್ ಅತೆ ಅಂಚ ಬೀಟ್ರೋಟ್ ಎಡ್ಡೆ ಹಾಪುಂಡು. ಬೀಟ್ರೋಟ್ ಅಂಚ ಮೀನು ಮಲ್ತುಂಡು ಅವಾಸ್ ಬ್ಯಾಂಡ್ ಮೀನು ಜೋಕುಲು ತಿನ್ಪುಜ ಮೀನು. ಓಕೆ ದುರ್ಗಾ ಸಿಸ್, ಬಾಯ್ ಅಂತ ಹೇಳ್ತೀವಿ. ಬಾಯ್ ಬಾಯ್ ಶ್ರೀಧರ್ಪ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. 8 ಗಂಟೆಗೆ ಲೈವ್ ಮಾಡ್ತೀರಾ? ಮಾಡೋದಾದ್ರೆ ಹೇಳಿ, ಬರ್ತೇನೆ. ಟೈಮ್ ಅಡ್ಜಸ್ಟ್ ಮಾಡಿ ಬರಬೇಕು. ನಾಳೆ ಸ್ವಲ್ಪ ಬ್ಯುಸಿ ಆಗ್ತೇನೆ. ನಾಳೆ ಬೆಳಿಗ್ಗೆ ಲೈವ್ ಡೌಟ್ ನನ್ನ ಅಂದಾಜು. ನಾಳೆ ಮಧ್ಯಾಹ್ನ ಮಾಡ್ತೇನೆ ಲೈವ್, ಇದ್ರೆ ಕೂಡ ಬಂದೆ ಬರ್ತೇನೆ ಬೆಳಿಗ್ಗೆ, ಇಲ್ಲದಿದ್ರೆ ಮಧ್ಯಾಹ್ನ. ಬೋರ್ ಆಗ್ತದೆ ಈಗ ಲೈವಲ್ಲಿ ಕುತ್ಕೊಳ್ಳೋದಂದ್ರೆ ಬೋರು, ಎಂತಂತ ಗೊತ್ತಿಲ್ಲ. 1 ಗಂಟೆ ಕುತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗೋದು. ಟ್ಯಾಪುಳು ಬರ್ಪುನಿ ಟ್ಯಾಂಕ್ ಹಿಡಿತೀರ ನೀರು, ಟ್ಯಾಪುಳು ಬರ್ಪುಂಡು ದಾದಿ ಓಲಿಯೇ ಟ್ಯಾಂಕ್ ಹಿಡಿತೀರ ನೀರು, ಟೇಪುಳು ಬರ್ಪುಂಡು ದಾದಿ ಓಲು ನೀನು ಕರ್ತಾನೆ. ಥ್ಯಾಂಕ್ ಯು ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇದೇ ಪರವಾಗಿಲ್ಲ, ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರ ಸಾಕು. ಓಕೆ ಬರ್ತೇನೆ. ಹಾಯ್ ತೆಲಿಕೆದ ಬೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಯೋಗೀಶ್ ಅವರೇ. ಯೋಗೀಶ್ ಅವರು ಒಂಜಿ ತೆಲಿಕೆದ ಬೊಳ್ಳಿ ಪನ್ಪಿನಿ ಪೂಪಿನಿ ಮಾರ್ರೆ ದಾದಿ ಯೋಗೀಶ್ ಒಂಜಿ ಲೈಕ್ ಕೊಡ್ಲಿ, ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡ್ಬಿಡೆ ದಾದಾಡಿ ಗುರು ಹೆಂಗ್ ಅರ್ಥ ಇಜ್ಜಿ ಗುರು ಗುರುಪ್ರದಿ ಹೆಂಗ್ ಅರ್ಥ ಇಜ್ಜಿ ಪಲ್ಲೆಗೆ ದಾದಂಡು ಹೆಂಗ್ ಅರ್ಥ ಇಜ್ಜಿ. ಓಕೆ ಶ್ರೀಧರ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ವೈಟಿ ಫ್ರೆಂಡ್ಸ್, ಹೌದೌದು ವೈಟಿ ಫ್ರೆಂಡ್ಸ್, ಹೌದು ಅಲ್ವಾ ವೈಟಿ ಫ್ರೆಂಡ್ಸ್. ಈಗ ಇವರು ವಿಲಾಸಿನಿ ಸಿಸ್ ಲೈವ್ ಮಾಡುದಿಲ್ವಾ? ವಿಲಾಸಿನಿ ಸಿಸ್ ಕೂಡ ಮೊನ್ನೆ 1-2 ದಿನ ಸಿಕ್ಕಿತ್ತು ನಂಗೆ, ಹೋಗ್ಲಿಕ್ಕೆ ಟೈಮೇ ಇಲ್ಲ ಈಗ. ಆಗಿದೆ ಅದು ಹೋಮ್ವರ್ಕ್ ಎಲ್ಲ ಇರ್ತದಲ್ಲ ಮಗನಿಗೆ, ಮೊಬೈಲ್ ತಗೊಂಡ್ರೆ ತುಂಬ ಹೊತ್ತು ಬರೀತಾನೆ ಇರ್ತಾನೆ, ಅದಕ್ಕೆ ಕೂಡ ಕಷ್ಟ ಆಗ್ತದೆ. ವೈಟಿ ಫ್ರೆಂಡ್ಸ್, ಹೌದೌದು ವೈಟಿ ಫ್ರೆಂಡ್ಸ್. ದಾದಿ ಗುರು ಹೆಂಗ್ ಕರ್ತಾನೆ ಆಯ್ಜಿ ಗುರು ಪಲ್ಲೆಗೆ ದಾದನ್ ಮಾಡ್ತಾ ಇಲ್ಲ ದುರ್ಗಾ ಅವರು ಕೂಡ. ಹೌದು, ತುಂಬಾ ಕಡಿಮೆ ಆಗಿದ್ದಾರೆ ಲೈವ್ ಮಾಡುವವರು. ನಾವು ಎಷ್ಟು ಎಂತ ಮಾಡುದು, ದಿನ ಲೈವ್ ಮಾಡೋದಂದ್ರೆ ಬೋರಿಂಗ್. ಈಗ ವೈರಲ್ ಇದ್ರೆ ಪರವಾಗಿಲ್ಲ, ಅದು ಮೆಸೇಜ್ ಓದಿ ಹೋಗ್ತದೆ ಅಂತ ಆಗ್ತದೆ. ಯಾವಾಗಲಾದ್ರೂ ಒಂದು ಸಲ ಮಾಡ್ತಾರೆ ಅಷ್ಟೇ. ಹೌದೌದು, ಅವ್ರದ್ದು ಮೌನ ಆಯ್ತಲ್ಲ ಚಾನಲ್, ಇನ್ನು ವಿಡಿಯೋ ಹಾಕಿ ವಿಡಿಯೋ ನೋಡ್ತಾರೆ. ನಂದು ವಿಡಿಯೋ ನೋಡಿ ನಾನು ಅವ್ರದ್ದು ವಿಡಿಯೋ ನೋಡ್ತೇನೆ. ಹಾಗೆ ಅವರಿಗಿನ್ನು ವಿಡಿಯೋಲೇ ಮಾಡಬೇಕಲ್ಲ, ವಿಡಿಯೋದಿಂದಲೇ ಡಾಲರ್ ಆಗಬೇಕಲ್ವಾ. ಮತ್ತು ಈ ಲೈವಿಂದ ಎಲ್ಲಿಂದ ಬರಬೇಕು? ನನಗೆ ಸಿಕ್ಕ ಬರವು ನೀನು, ಕೈಯ ಹಿಡಿದು ನಡೆದು ಕೊನೆವರೆಗೂ. ಪಿಸು ಮಾತಿನ
ಪಂಜಾಬಳಿ ಯಾನ್ ಪಂಡಿನಿ ಈರ್ ಪಂಡರತೆ ನೀರಿನ ಜೋಕುಲು ಏರ್ಲ ಮನಸ್ ಮಲ್ಪುನಂದು ಅಂಚ ಪಂಡಿನಿ ಸಾಂಬಾರ್ಡತ್ ಅಕುಲು ಮೀನ್ ತಿನ್ಪುಜೇರು ಮೀನ್ ಸಾಂಬಾರ ಪುಜಿ ಪನ್ನೀರ್ ಅವಡು ಕೋರಸ ಅವಡು ಅಂಚ ಮೀನ್ ತಿನ್ನೋದಿತ್ತೆ ಎಲ್ಲಿ ಆಯ್ತು ತಿನ್ನೋದಿತ್ತೆ ಸಡನ್ನೆ ಬುಡಿ ಮಲ್ಲ ಎಲಂಚೆನೆ ಎಲ್ಲಿ ಒಪ್ಪನ ತಿನ್ನೋದಿತ್ತೆ ರೀತಿ ತಿನ್ಪುಜೇರು ಐಕೆ ತೆಲ್ತಿನ ಓಕೆ ಓಕೆ ಅಂಚ ಎಂಕುಲು ತಿನ್ಪ ಯಾನ್ಲಾಸ್ ಬೆಳ್ಳ ತಿನ್ಪ ಮೀನ್ ಎಂಕು ಮೀನ್ ಇಜ್ಜಿಡ ಆಪುಜಿ ಅರೆಗ್ಲ ಮೀನ್ ಆವಡು ಅಂಚ ಇರೇನೆ ಬುಡ್ಡಿ ಎರಡು ಬುಡಿಯಾರ ಓಕೆ ಅಯ್ಯೋ ದೇವ ಜಾಂಗಬಳ ಜಾಂಗಬಳ ಜಾಂಗರೆ ಜನ ಜನ ಚಿಲ್ಲರೆ ಜೇಬಿನೊಳಗಿತ್ತರೆ ನೋಡು ಮಗ ಇರು ಗುರುಪ್ರದಿ ಇರು ಸ್ವಸಹಾಯ ಸಂಘದ ಟುಳ್ಳಾರ ಧರ್ಮಸ್ಥಳದ ಅಂದೆ ಸ್ವಸಹಾಯದ ಟುಳ್ಳಾರ ಇರೆಡು ವಿಡಿಯೋ ಪೊಳಿತಾರತೆ ಐಕೆ ಕೇನ್ಯ మెయినా ఇది రైట్ ఎస్ మెయినా ఇది రైట్ ಅಂತೂ ಇಂತೂ ಪ್ರೀತಿ ಬಂತು ಇಂದು ನವಿರಾದ ಮಳೆ ಬೆಳ್ಳಿನಂತೆ ಮನಸೋತೆ ಮನಸಾರೆ ಹೊಸನೋ ಕಣಿಲ್ಲೀಗ ಕಾಣದ ನಾಡಲ್ಲಿ ಕೇಳದ ಊರಲ್ಲಿ ಕೈ ಹಿಡಿದು ಹೋಗೋಣ ಕಳೆದು ನಾನಿನ್ನನು ನೀ ನನ್ನನು ಹುಡುಕೋಣ ಖುಷಿಯಲ್ಲಿ ಅಲೆದು ಹಿಗ್ಗಾದ ಸಂಗಾಟ ಮುದ್ದಾದ ಸಂಗೀತ ಇನ್ಯಾಮದನಿ ಕೇಳದಲ್ಲ ನನ್ನೊನವನೇ ನಾವಿಬ್ಬರೇ ಜಗದಲ್ಲಿ ಬೇರಾರು ಇಲ್ಲ ಅಂತೂ ಇಂತೂ ಪ್ರೀತಿ ಬಂತು ಒಂದು ಸೊಗಸಾದ ಸವಿ ಸುಳ್ಳಿನಂತೆ ಮನಸೂರೆ ಮನಸಾರೆ ಇಂದು ನವಿರಾದ ನೀ ಕೈಗೆ ಸಿಕ್ಕಾಗ ಕಣ್ಣಲ್ಲಿ ನಕ್ಕಾಗ ಹೃದಯ ಹೂ ಬಿಡುವ ಕಾಲ ಸುಳಿವಿಲ್ಲದೆ ಸುಳಿದಾಡುತ್ತ ಸೆರೆ ಹಿಡಿಯುವ ಮೋಹಜಾಲ ನೋಡುತ್ತದಂಗಾಗಿ ಉನ್ಮತ್ತ ಗುಂಗಾಗಿ ದಯವಿಟ್ಟು ನೀ ನನ್ನ ಕಾಡು ನನ್ನುಸಿರಲಿ ನಾ ಕೇಳುವೆ ನನ್ನೆನೆಯ ಹಿಂಪಾದ ಹಾಡು ಅಂತೂ ಇಂತೂ ಪ್ರೀತಿ ಬಂತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೌರ್ಯ ವಿಪತ್ತು ನಿರ್ವಾಹಕ ಘಟಕ ಮಧು ಕಾಸರಗೋಡು ಅವೇ 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 ಯಾರು ಅವಿತಾನೆ ವೀಡಿಯೋ ತೂತಿನತೆ ಅಂದು ಮೊನ್ನೆ ವೀಡಿಯೋ ತೂದಿತ್ತಾಯ್ತಾ ಐತೆ ಕೇನ್ಯಾನಿ ರೈಟ್ ಉಲ್ಲಾರ ಮೇಯ್ನ ಅನಿಕೊಳ್ಪುರ ಅಂದು ಐತೆ ಈರು ಇತ್ತಾರೆ ಆ ವೀಡಿಯೋಡು ಅಂದೆ ಗುರುಪ್ರದೀಪ್ ಈರು ಆ ವೀಡಿಯೋ ಇತ್ತಾರ तुम दिल की धड़कन में रहते हो बाहों में आ जाओ सपनों में खो जाओ प्रदीप
ಹೆಂಗೆ ಗೊತ್ತಾಯ್ಜಿ ಏರುಂದಾಯ್ತು ഞാൻ തുയ്യ ഏരാവത് ಗೊತ್ತಾಣ ನೀರೆಂಟು ಕೊಟ್ಟಡಿತ್ತಿರ ಕಾಯ್ತು ತೋಜ್ಜಿ ಕೈ ಅಂಚ ಪ್ರದೀಪ್ ಪುದರೇರ್ನ ಬಗ ಗುರು ಪ್ರದೀಪ್ ಅನ್ಪಾರ ನಿಜ ಪುದರ್ ಪ್ರದೀಪ ಗುರುಪದಿ ಕಾಲಿ ಪನ್ಪಿನ ನೆಕ್ಕದೀತಿಯ ಪುದರ ಗುರುವೇ ನಿನ್ನಾಟ ಬಲ್ಲವರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರೋ ಮಧೂರು ಪನ್ನ ಗೊಂಜಿ ಬರ್ತದೆ ಮಧೂರು ಗಣಪತಿ ಶರಾಬು ಗಣಪತಿ ಕುಂಭಾಶಿ ಗಣಪತಿ ಶರಣು ಅಟ್ಯಂಗಿ ಗಣಪತಿ ಇಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಇಚ್ಚಿ ಯಾನಿಚ್ಚಿ ನೋ ಇನ್ಸ್ಟಾ ಸೂಪರ್ ಸಾಂಗ್ ಅಂದ್ಯ ಪದ ಎಡ್ಡಂಡು ಮಧೂರು ಗಣಪತಿ ಶರಾಬು ಗಣಪತಿ ಶರಣು ಗಣಪತಿ ಇಡಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ ಆಡಿಕೊಂಡಾಡುವೆ ಧ್ವಜನೃತ ಮಾಡುವೆ ಮಧೂರು ಗಣಪತಿ ಶರಾವು ಗಣಪತಿ ಕುಂಭಾಶಿ ಗಣಪತಿ ಶರಣು ಅಟ್ಯಂಗಿ ಗಣಪತಿ ಇಡೆಗೊಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಎಂಕ್ಲ ಇನ್ಸ್ಟ ಪಂಡ ಅಲರ್ಜಿ ಅಂದಂದು ಇನ್ಸ್ಟ ಪಂಡ ಅಲರ್ಜಿ ಇನ್ಸ್ಟ ಪಂಡ ಒಂಜಿ ಐಡಿ ಉಂಡು ಆಡ ಆಕ್ಟಿವ್ ಇಜ್ಜಿ ಅನೈಟು ಆಕ್ಟಿವ್ ಇಜ್ಜಿ ಐಡಿ ಉಂಡು ಐಕ್ ದಾಲ ಪಾಸ್ವರ್ಡ್ ಇಜ್ಜಿ ಅವು ಇಜ್ಜಿ ದಾಲೆಜ್ಜಿ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಅಣಗಿರಿಯಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲ ಧ್ವನಿಯ ಧೋಳ್ ಚಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಈಡಿಲ್ಲ ನಿನಗೆ ಶ್ರೀಕಾಂತ ಈರೇನು ಲೋಕದ ಇಷ್ಟ ಪಂಡ ಎಂಚಿನಂದೇ ಗೊತ್ತು ಇಜ್ಜಿ ಅಂದೆ ಎಂಕಲ ಆತು ಒಂದಿಜ್ಜಿ ಇನ್ಸ್ಟ ಐಡಿ ಒಂಜಿ ಉಂಡು ಇಜ್ಜಿ ಪನ್ಪುಜಿ ಉಂಡು ಆನ ಆಕ್ಟಿವ್ ಇಜ್ಜಿ ಆತು ಒಂಜಿ ಮಾತ್ರ ಆಕ್ಟಿವ್ ಉಪ್ಪುನು ಕಾಲಿತ್ತೆ ಯೂಟ್ಯೂಬ್ ಮಾತ್ರ ಆಕ್ಟಿವ್ ಉಪ್ಪುನು ದುಂಬು ಪ್ರತಿಲಿಪಿ ಬಂದೊಂಜಿ ಆ್ಯಪ್ ಓದೊಂದು ಇತ್ತೆ ಕತೆ ಓದೋದಿತ್ತೆ ಅವೆಲ್ಲ ಮುಟ್ಟುಜಿ ಯೂಟ್ಯೂಬ್ ಬದ್ದಕ್ಕೆ ಅವೆಲ್ಲ ಮುಟ್ಟುಜಿ ಕಣ್ಣದೊಂಚೂರು ಪ್ರಾಬ್ಲಮ್ ಸ್ಟಾರ್ಟ್ ಆಂಡು ಅದಕ್ಕೆ ಅವೆಲ್ಲ ಇತ್ತೆ ತೂಪುಜಿ ಅಂಚಾತ ಇದು ನೈಟ್ ಸ್ಟೋರಿ ಓದೊಂದು ಇತ್ತೇನು ಮಲ್ಲಿಕಾ ಸಿಸ್ ಬರ್ತೀರಾ ಹಾಯ್ ಮಲ್ಲಿಕಾ ಸಿಸ್ ವೆಲ್ಕಮ್ ಹಾಯ್ ಸಿಸ್ಟರ್ ಪನೊಂದುಲ್ಲೇರು ಮಲ್ಲಿಕಾ ಸಿಸ್ ಇತ್ತ ಲೈವ್ ಮಲ್ಪರೆ ಲೈಕ್ ಪನೊಂದುಲ್ಲೇರು ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಸಿಸ್ ಥ್ಯಾಂಕ್ ಯು ಮಲ್ಲಿಕಾ ಸಿಸ್ ವನಸ್ ಮಲ್ತಾರ ಚಾಪರಿಯರ ದಾದ ತಿನಿಯರು ಎಂಕ್ ವಾ ಐಡಿಲಾ ಇಜ್ಜಿ ಅಂದೆ ಓಕೆ ಕಾಶಿ ರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದೇ ಚಂದ ತಾಸರ ಕೂಡೆ ಗೋವಿಂದ ಅಲ್ಲಿ ತಾರಿ ನಡೆಯುವುದೇ ಚಂದ ಕೋಡೆ ಜಸ್ಟ್ ಮಲ್ತಿತ್ತೆ ಅಂದೆ ಮಲ್ತಿತ್ತಾರ ನೋಟಿಫಿಕೇಶನ್ ಬೈಜ್ಜಿ ಇಂಕ್ ಮಲ್ಲಿಕಾ ಅಕ್ಕ ನಮಸ್ತೆ ಪರಂದುಲ್ಲೇರಿ ಪಾಪ ವಿನಾಶಿನಿ ಸ್ಥಾನ ಹರಿ ಪಾದೋದಕವೇ ಪಾನ ಕೋಪ ತಾಪ ನಿಧಾನ ನಮ್ಮ ಪುನರರಾಯ ಬುಳ್ಳಿ ಬೊಲ್ಪು ಮೂಡುಂಡು ಏಳೂದ ಗ್ರಾಮೊಡು
ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ಎಲೆಯಾಯಿ ಜಾಗಿಡೆಯೇ ಒಳ್ಳಿ ಒಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡು ಗುರು ಅಣ್ಣ ಹಾಯ್ ಪರಂದ್ರೆ ಮಲ್ಲಿಕಕ್ಕ ನಮಸ್ತೆ ಬನ್ನಿ ಕಾಲೇಜ್ ಜಸ್ಟ್ ಮಲ್ತಿತ್ತೆ ಪನ್ನೊಲ್ಲೇರು ನೀರೆ ಕರೆತಾ ಭೂಮಿಡ್ ತಾರೆ ಬಾರೆ ಬುಲೆಟ್ ಮಾದೇವಿನ ಬೊಲ್ಪುಯೇ ದಿನಸು ತಿನಸದಲ್ಪ ಕನಸಡು ಮನಸಡು ಮಾದೇವಿನ ಬೊಲ್ಪುಯೇ ಕೆವಿತ ಇಜ್ಜ ಮಲ್ಲ ಉಂಡಿಯೇ ಕೆವಿತ ಉಂಡು ದಿಯರು ದಸ್ಸಿನಾಪ್ನಿಂಗ್ ದೀವೋಡು ನೀನು ಬಂಗಾರದ ಕೆವಿತ ದೆಪ್ಪೋಡು ಅವೇನು ಬೇತೆ ದೆತ್ತಿ ಓಡು ಡಬ್ಬೆಡು ಆಯ್ದಕ್ಕ ಕೂಡ ಅವೇನು ದೆಪ್ಪೋಡು ದೀವೋಡು ಕೂಡ ಲೈವ್ ಆಯ್ಕ ಅವೇನು ದೆತ್ತಿ ಓಡು ಉನೇನು ಕೂಡ ದೀವೋಡು ಬಂಗಾಪು ಮಸ್ತ್ ಬಂಗಾಪು ದೀವೋಲಿ ಕೆವಿತ ದೀವೋಲಿ ತೊಂಡು ಕೆವಿತ ಬಕ್ಕ ಎನ್ನು ವೇರು ದಿನವಾಲ ಮೊಲ್ದಾದ ಶೋ ಮಲ್ಪು ನಾನು ಕೆವಿತ ದೀವೋ ಅಂಚೆ ಎಣ್ಣೆ ಐಕೆ ಅಂದು ದೀಪಿಲ್ಲ ಹೆಂಚಿ ಪನ್ಪೆರತ್ತೆ ಜನಕ್ಕೂ ಅಂಚಲ ಪನ್ವೀರು ಐಕೆ ಪೋಡಿಗೆ ಆಪಣ ಐಕೆ ಉಪ್ಪಣಿದ ಸಿಂಪಲೇ ಬರ್ತೀನಿ ಕೆವಿತ ದೀಪನ ದಿನಾಲ ದೀಪಿನ ತುಂಡು ಕೆವಿತ ದಿನ ಕೊಂಚ ದೀವೋಲಿ ಅಲ್ಲ ಮಲಮಲ್ಲ ಕೆವಿತ ಉಂಡತೆ ಅವು ದಿನಾಲ ದೀರ್ ದೆಪ್ಪುಂಡು ಮಾಡಾಡೆ ಕೆಬಿ ಪರು ಅಂದವೇ ಕೆಬಿ ಪರು ಅಂದು ಪೋಡಿಗೆ ಹಿರಿಯ ಗೊತ್ತಾಡತೆ ಅಂದು ಕೆಬಿ ಪರಿಪಿನ ಹಿಡ್ದಿಲ್ಲ ಕೆಬಿ ಬೇರೆ ಹಾಕೊಂಡು ಗೊತ್ತಾಂಡೆ ಅವು ಇಪ್ಪಣ ಎನ್ನ ಕೆಬಿ ಅವು ಆಪು ಜತೆ ನಾನು ಒಡೆಲ ಪೋನ ದೀಪಿನ ಮಾತ್ರ ಬಕ್ಕ ಒಂದೇ ಡೈಲಿ ಯೂಸ್ ಒಂದೇ ಬಂಗಾರದ ದೀವೋಡು ಜಿನೇನು ಕಾಪುಜಿ ನಾನು ಅವು ಹೆಚ್ಚು ದೀಪುಜಿ ಫಂಕ್ಷನ್ ಪೋರಿತ ಬರ್ಪಿನ ದೆಪ್ಪುಂಡು ಬಕ್ಕ ಒಂದೇನು ದೀಪಿನ ಒಂದೇನು ದೀಲ ಮಾತ್ರ ಅವು ಬೇನೆ ಕಮ್ಮಿ ಆಗ್ತೀನಿ ಇಚ್ಚಿನ ಕಮ್ಮಿ ಆಪುಜಿ ಅಂಚಲ್ಲ ಐಕ್ ಲೈಟ್ ವೆಯ್ಟ್ ಇದೆ ತೊಂಡು ಹೆಚ್ಚ ಲೈಟ್ ವೆಯ್ಟ್ ಇದೆ ತೊಂಡ ಈ ನಮ್ಮ ಪರಿ ಉಜ್ಜಿ ಕೆಬಿತ ಪರಿ ಉಜ್ಜಿ ಗೊತ್ತಾಂಡೆ ಅವು ಲೆಪ್ಪು ಲೈಟ್ ವೆಯ್ಟ್ ಪಣ ಬಾರ ಬುರುಜಿ ಕೆಬಿಕ್ ಅಂಚ ಕೆಬಿತ ಪಣ ಮಸ್ತ್ ಇಷ್ಟ ಇಂಕ ದಾದಿ ಕಜಿಪು ಸಿಸ್ ಕಜಿಪುಂದಿ ಬೂತಾಯಿ ಕೈದೀನಿ ಬಕ್ಕ ಬೀಟ್ರೋಟ್ ಎಂಕ್ ಬೀಟ್ರೋಟ್ ಬೂತಾಯಿ ಕೈದೀನಿ ಬಕ್ಕ ದಾಲ್ ಇರೇದಾದೆ ಮಲ್ಲಿಕ ಸಿಸ್ ಇರೇದಾದೆ ಕಜಿಪು हाँ पन्नुल्लेरू नान वेज पूरा तिंद्रे आपुना हिरेग वेज पन्नुल्लेरू अंद ಆಪುಜಿ ಪನ್ನುಲ್ಲೇರು ಆಪುಜಾ ನಾನು ಕೆಲವು ಈ ಟೈಮ್ ಆಪುಜಿ ಕೆಲವರು ವೆಜ್ ತಿಂದ್ರೆ ನಾನು ಲೈವ್ ಎಂಡ್ ಮಲ್ಪುನೆ ಒಂಜಿ ನಿಮಿಷ ಪಕ್ಕ ಲೈವ್ ಎಂಡ್ ಮಲ್ಪ ಆತೇನೆ ಉಂತುಲೆ ಮಲ್ಲಿಕ ಸಿಸ್ ಅವೇ ಲೈವ್ ಎಂಡ್ ಮಲ್ಪ ಚೂರು ಒಂಜಿ ನಿಮಿಷ ಚೂರು ಒಂಜಿ ಸೆಕೆಂಡ್ ಖಾಲಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನ ಮಾತೇರಿಗಲ ಲೈವ್ ಕೋರ್ನಕ್ಲೆ ಮಾತೇರಿಗಲ ಬತ್ತದ ಪಾತೇರ್ನಕ್ಲೆ ಮಾತೇರಿಗಲ ಥ್ಯಾಂಕ್ ಯು ಸೋ ಮಚ್ ಅಂಚೆನೆ ಬಕ್ಕ ನಮ್ಮ ಎಲ್ಲ ಭೇಟಿ ಅಕ್ಕ ಅತ್ತೆಂಡ ಟೇಕ್ ಕೇರ್ ಬಾಯ್ ಆಲ್ ಬಾಯ್ ಮಾತೇರಿಗಲ ಬಾಯ್ ಅವೇ ಥ್ಯಾಂಕ್ ಯು ಸೋ ಮಚ್ ದಾನೆ ಬೇಗ ಎಂಡ್ ಮಲ್ಪುಂಡು ದಾಲೆ ಜಿಸಿಸ್ 1:30 ಗಂಟೆ ಅಂಡ್ ಬತ್ತದು ರಡ್ಡರೆಗೆ ಬೈದೆ 4 ಗಂಟೆ ಅಂಡ್ ಜನ ಇಜ್ಜೇರಿಯೇ ಎನ್ನ ಜನನೇ ಇಜ್ಜೇರಿ 16 ಜನ ಆಯ್ನಿ ಆತೆ ಯಾಕೆ ಎಂಡ್ ಮಲ್ಪೇನು ಅವೇ ಬಾಯ್ ಅವೇ ಮಲ್ಲಿಕ ಸಿಸ್ ಟೇಕ್ ಕೇರ್ ಬಾಯ್.